ಕಾರ್ಯಕ್ರಮವನ್ನ ಆರಂಭಿಸುವುದರ ಮೊದಲು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದೇವೆ. ರತ್ನಾಕರ ಆಳ್ವ ಮತ್ತು ಬಳಗದವರಿಂದ ಯಕ್ಷಗಾನೀಯ ದೇವತಾ ಸ್ತುತಿ. ಆತ್ಮೀಯ ಬಂಧುಗಳೇ, ಇದೀಗ ಸಭಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಶ್ರೀಯುತ ಸದಾಶಿವ ಭಟ್ ಇವರು ಕಾಂಜಂಗಾಡು ಇವರು ತಮ್ಮ ದಿವ್ಯ ಹಸ್ತದ ಮೂಲಕ ದೀಪವನ್ನ ಪ್ರಜ್ವಲಿಸುವ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಬಂಧುಗಳು ಇವರ ಜೊತೆಗೆ ಕೈ ಜೋಡಿಸಿ ಶುಭವನ್ನ ಹಾರೈಸಬೇಕು ಅಂತ ವಿನಂತಿಸಿಕೊಳ್ತಿದ್ದೇನೆ. ಅಸತ್ಯದಿಂದ ಸತ್ಯದೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಸಾವಿನಿಂದ ಅಮರತ್ವದೆಡೆಗೆ ಸಾಗುವ ಸಂದೇಶವನ್ನು ಸಾರುವ ದೀಪವನ್ನೇ ಬೆಳಗುವಂತಹ ಕಾರ್ಯಕ್ರಮ ಇದು. ಶ್ರೀಯುತ ಸಂತೋಷ್ ಅಲಂಕಾರಗೌಡ ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಮನೆ ಮನವನ್ನು ಬೆಳಗುವಂತಹ ದೀಪವನ್ನ ಪ್ರಜ್ವಲಿಸುವ ಮೂಲಕ ನಾವೆಲ್ಲರೂ ನಮ್ಮ ಬದುಕನ್ನು ಹೇಗೆ ಬೆಳಗುತ್ತೇವೆಯೋ ಅದೇ ರೀತಿಯಲ್ಲಿ ಇಂದು ಜ್ಞಾನ ದೀವಿಗೆಯನ್ನ ಬೆಳಗುವ ಮುಖೇನ ಇಂದಿನ ಕಾರ್ಯಕ್ರಮವನ್ನು ಸಾರ್ಥಕ್ಯವನ್ನು ಪಡಿಬೇಕು ಅನ್ನುವ ಉದ್ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಹೊತ್ತು ಶ್ರೀಯುತ ಸದಾಶಿವ ಭಟ್ ಕಾಂಜಂಗಾಡು ಇವರ ದಿವ್ಯ ಹಸ್ತದ ಮುಖೇನ ನಮ್ಮ ಈ ಸಭಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ದೀಪವು ಪ್ರಜ್ವಲನಗೊಂಡಿದೆ. ಇವರ ಜೊತೆಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಬಂಧುಗಳ ದಿವ್ಯ ಹಸ್ತದ ಮೂಲಕ ಈ ದೀಪವನ್ನ ಬೆಳಗುತ್ತಾ ಇದ್ದಾರೆ. ದೀಪ ಪ್ರಜ್ವಲಿಸುವ ತೆರದಲ್ಲಿ ಈ ಕಾರ್ಯಕ್ರಮವು ಇನ್ನಷ್ಟು ಬೆಳಗಲಿ, ಯಕ್ಷಗಾನ ಕ್ಷೇತ್ರವೂ ಬೆಳಗಲಿ ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲ ಬಂಧುಗಳ ಮನೆ ಮನವು ಬೆಳಗಲಿ ಎನ್ನುವಂತಹ ಸದಾಶಯದೊಂದಿಗೆ ದೀಪ ಪ್ರಜ್ವಲನದ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಬಂಧುಗಳೆಲ್ಲರಿಗೂ ಕೂಡ ತುಂಬ ಮನದ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಬಂಧುಗಳನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವುದರೊಂದಿಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡುವುದಕ್ಕಿದ್ದಾರೆ ಸದಾಶಿವ ಆಳ್ವ ತಲಪಾಡಿಯವರು. ಅಪ್ಪೆ ದುರ್ಗಾ ಪರಮೇಶ್ವರಿ ದೇವರಿಗೆ ವಂದನೆ ಮಂತೊಂದು ಅಂಚನೆ ಗ್ರಾಮಡು ನೆಲೆಯಾಯಿನಂಚಿತ್ತಿನ ಮಲರಾಯ ಧೂಮಾವತಿ ದೈವದೇವರನ ಪುಣ್ಯಪಾದಗೂ ಪುಣ್ಯಪಾಡೊಂದು ಅಂಚನೆ ಕ್ಷೇತ್ರ ಸಾನ್ನಿಧ್ಯದ ನೆಲೆಯಾಯಿನ ರಕ್ತೇಶ್ವರಿ ಅಪ್ಪೆ ಅಂಚನೆ ಮಾತಾ ದಿವ್ಯ ಶಕ್ತಿಲೆಗೆ ತರೆತಗ್ಗಾದು ಬೆರಿಬಗ್ಗಾದು ಬಂದುಲೆ
ಈ ಯಕ್ಷ ಸಂಭ್ರಮ ದೀಪಾವಳಿದ ಈ ಒಂಜಿ ಕಾರ್ಯಕ್ರಮ ಒಂಜಿ ವಿಶೇಷ ಯೋಗವಾದಿನಿ ಎಂಕ್ಲೆಗ್ ಮಲ್ಪೆರೆ ಅವಕಾಶ ತೆಗೆದು ಪನ್ಪುನವು ಒಂಜಿ ಪೆರ್ಮೆ. ಶ್ರೀ ದುರ್ಗಾ ಸೇವಾ ಸಮಿತಿದ ಯಶು ಪಕಳಿರ್ನ ನೇತೃತ್ವಡು ಎಡ್ಡೆ ಕೆಲಸದನೆಲ್ಲ ಮಲ್ಪುಗ ಅಂದು ಪಂಡಿದ ಪನ್ನಗ ಆರ್ನ ಒಂಜಿ ಆ ಪಾತೆರಗು ಉತ್ತು ಕೊರ್ದು ತುಳು ಅಕಾಡೆಮಿದ ಸಿರಿ ಚಾವಡಿಡ್ ದಯಾನಂದ ಕತ್ತಲ್ ಸಾರಂದೇರ್ನ ಮುತಾಲಿಕಿಡ್ 7 ದಿನದ ಸೋನುಡೊಂಜಿ ಯಕ್ಷಮಿನದನ ಪನ್ಪುನ ಕಾರ್ಯಕ್ರಮನು ಎಂಕುಲು ಯಶಸ್ವಿಯಾದ ಮಲ್ಪೆರೆ ಅವಕಾಶ ಉಂಡು. ಸುಮಾರು 50 ಮಿತ್ತದ ಹೆಚ್ಚಿನ ಗಣ್ಯರು ಬತ್ತದು ಅಸ್ರಣ್ಣೇರ್ನಂಚಿನ ಹಿರಿಯರ್ನಕ್ಲು ಪೂಜ್ಯರ್ನಕ್ಲು ಬತ್ತದು ಆ ವೇದಿಕೆಡು ಆ ಕಾರ್ಯಕ್ರಮ ಸಂಪನ್ನ ಉಂಡು. ಹಿರಿಯರಾಯಿನ ರಾಮಯ್ಯ ಕಿಲ್ಲೇರು ಉದ್ಘಾಟನೆ ಮಲ್ತನಂಚಿತ್ತಿನ ಕಾರ್ಯಕ್ರಮ ವಿನಯ ನಾಯ್ಕರ್ನಂಚಿನ ನಮ್ಮ ಊರ್ದ ಹಿರಿಯರ್ನ ಬೆಂಬಲುಡು ಆಶೀರ್ವಾದಡು ಪುರ್ಲುಡೆ ಅಲ್ಪ ನಡತಂದು. ಆ ಪರಿಣಾಮವಾದ ಸುಮಾರು ಎಲ್ಪೊಡ್ದು ಮಿತ್ತು ಕಲಾವಿದರು ಬತ್ತದು ಅಲ್ಪ ಕಾರ್ಯಕ್ರಮ ಸಂಪನ್ನ ಆಯ್ನೆತ್ತ ಒಟ್ಟುಗು ಎಂಕ್ಲೆಗೊಂಜಿ ತೃಪ್ತಿ ಬತ್ತಂಡು ಬೊಕ್ಕೊಂಜಿ ಧೈರ್ಯ ಎಲ್ಲ ಬತ್ತಂಡು. ಜನಕ್ಕುಲು ಎಡ್ಡೆ ಕೆಲಸಗೂ ಖಂಡಿತ ಸಹಕಾರ ಕೊರ್ಪೇರು ಪನ್ಪುನವು. ಆ ನಿಲೆಟ್ ನಮ್ಮ ಊರುಡು ದಾನೆಂಡ್ಲ ಒಂಜಿ ಕಾರ್ಯಕ್ರಮ ಮಲ್ಪೊಡು ಪನ್ಪುನಂಚಿತ್ತಿನ ಒಂಜಿ ಆಶಯ ಎಂಕ್ಲೆಗ್ ದುಂಬಾಂಡು. ಅಪಗ ಎಂಕ್ಲೆಗ್ ತೋಜಿನಿ ನಮ್ಮ ಊರುಡು ಎಡ್ಡೆಡ್ಡೆ ಕೆಲಸಲೇನು ಮಲ್ತದು ಇನಿ ಮಸ್ತ್ ಒಂಜಿ ಎಡ್ಡೆ ಕೆಲಸಲು ಪಂಡ ಮುಲ್ಪ ಮಸ್ತ್ ಹರಿಕತೆ ದಂಚಿನ ಕೆಲಸ ಆದಿಪ್ಪು ಅತಂದಾಂಡ ಗಣಹೋಮ ದಂಚಿನ ಕೆಲಸ ಆದಿಪ್ಪು ಇಂಚಿತ್ತಿನ ಸತ್ಸಂಗ ನಡಪನಂಚಿತ್ತಿನ ಒಂಜಿ ಜಾಗೆವು ಒಂದು ಕೇಂಡವು ಈ ಒಂಜಿ ಸುಮುಖ ಮಂಟಪ ಈ ಒಂಜಿ ಪವಿತ್ರವಾಯಿನಂಚಿತ್ತಿನ ಜಾಗ ಈ ಗಂಗಾಪುರದ ಈ ರಕ್ತೇಶ್ವರಿನ ದಿವ್ಯ ಸಾನ್ನಿಧ್ಯ ಅಂಚಾದು ಮಂಜುನಾಥ ಭಟ್ರೇಡ ಈ ಬಗ್ಗೆಯನ್ನು ಪ್ರಸ್ತಾಪ ಮಲ್ಪುನಗ ಆರು ಸಂತೋಷುಡು ಈ ಕಾರ್ಯಕ್ರಮ ನಮ್ಮ ಮಲ್ಪುಗ ಅಂದು ಪಂಡದು ಆರು ಒತ್ತೊಂಡೇರು ಸುರೂಕಾದಿಯಾನು ಮಂಜುನಾಥ ಭಟ್ ದಂಪತಿಲೆಗೆ ಹೃತ್ಪೂರ್ವಕವಾದಿಯಾನು ಅಭಿನಂದನೆಯನ್ನು ಸಲ್ಲಿಸವೇ ಪೊರ್ತು ಅವಕಾಶನು ಮಲ್ತು ಕೊರ್ನೆಕ್ ಬಡಾದು. ಅಂಚನೆ ಈ ಕಾರ್ಯಕ್ರಮ ಮಲ್ಪೊಡು ದಾಂಡ ಒರಿ ಹಿಡಿದು ಸಾಧ್ಯ ಆಪುಜಿ ಅಪಗಂಡ ನೆಕ್ ಏರಿನ ಬೆರಿಸಾಯ ನಂಗೆ ಬೋಡು ಪಂಡದ ಆಲೋಚನೆ ಮಲ್ಪುನಗ ಈ ಊರುಡು ನಮ್ಮ ಒಟ್ಟುಗು ಯಕ್ಷಗಾನದ ಬಗ್ಗೆ ಎಡೇನ ಬೆನ್ನಿ ಬೆನ್ಪುಣಕ್ಲಿಯರ್ ಎಂದು ಕೇಂಡ ಅವು ಇಂಕ್ಲಿಗೆ ರಪ್ಪ ನೆನಪುಗೆ ಬರ್ಪಣಿ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಕಿನ್ಯ ದಯ ಪಂಡ ಈ ಊರ್ದು ಇಂಕ್ಲು ಒಂಜಿ ಪ್ರಾತಿನಿಧಿಕವಾಯಿ ನಂಚಿತ್ತಿನ ಸಂಸ್ಥೆವು ಏತೋ ವರ್ಷ ಹೊಡ್ದು 5 ವರ್ಷ ಅಂಡ್ ಐದು ದುಂಬುರ್ದುಂಚಲ ಇಕ್ಕೊಂಜಿ ಹಿನ್ನೆಲೆ ಇತ್ತನಂಚಿತ್ತನ ಒಂಜಿ ಸಂಘವು ಮೈಂದಪ್ಪ ಪೂಜಾರ್ಲು ಪನ್ಪುನಾರು ಆ ಕಿನ್ನೆ ಬೆಳೆರಂಗಿದ ಮುಕ್ಕಾಲ್ದಿ ಆದಿತ್ತನಾರು 6 ಅಲ್ಪ ಉಂಡು ಮಲ್ತದು ಆ ಒಂಜಿ ಕಾಲದ ಹಿರಿಯರ್ನಕ್ಲು ರಾಮಾಯ ಕಿಲ್ಲೇರ್ನಂಚಿನ ಹಿರಿಯರ ಮಾತ ಸೇರೊಂದು 5 ಬುಳೆಪಾಯಿನಕ್ಲು ಆ ಸಂಘ ಹರಿ ವರ್ಷ ಅಮೃತ ಮಹೋತ್ಸವನು ಆಚರಣೆ ಮಲ್ತನೆತ್ತ ಒಟ್ಟಿಗೆ ಈ ವರ್ಷ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಪಡೆತಿನ ಪನ್ಪುನವು ಪೇರ್ಮೆ ಅಂಚಿತ್ತಿನ ಒಂಜಿ ಕಿನ್ನೆ ಸಂಘದ ಸಹಕಾರ ಎಂಕ್ಲೆಗೆ ಏಪಲ ಉಂಡು ಕೃಷ್ಣ ಪನ್ನಡ ಬಾಬಣ್ಣಡ ಪಾತೆರ್ನಗಾಕಲು ಸಂತೋಷುಡಿ ಕಾರ್ಯಕ್ರಮಗೂ ನಮ್ಮ ಉಲ್ಲ ಅಂದು ಪಂಡೇರು ಅಂಚನೆ ನನ್ನೊಂಜಿ ನಮ್ಮ ಒಟ್ಟಿಗೆ ಏಪಲ ಉಪ್ಪುನಾರು ಮಾತ್ರ ತಿಂಗಳ ತಲಪಾಡಿದ ಒಂಜಿ ಮಲ್ಲ ಪೆರ್ಮೆ ಎಂದು ಪಂಡ ಇಡೀ ಒಂಜಿ ನಮ್ಮ ಯಕ್ಷಗಾನ ಲೋಕುಡಿನಿ ಪ್ರತಿ ಊರಿಲ ನೆನಪು ದೀಪುನ ಏಪ ಆ ಉಚ್ಚಯಾಪುನದು ಪಂಡು ಕೇನು ನಂಚಿತ್ತಿನ ಒಂಜಿ ಕಾರ್ಯಕ್ರಮ ಅಂದು ಪಂಡ ಅವು ತಲಪಾಡಿ ಯಕ್ಷೋತ್ಸವ ಎಂಕಲ್ನ ಸಂತೋಷ ಅಲಂಕಾರ ಗುಡ್ಡೆ ಒಂಜಿ ಅಂಚಿತ್ತಿನ ಎಡ್ಡೆ ಕೆಲಸವನ್ನು ಮಲ್ತೊಂದುಲ್ಲೇರು ಬಹುಶಃ ಒಂಜಿ ವಿಶೇಷವಾಯಿನ ತಾಟಿದ ಮಾನಾದಿಗೆ ದಯಮಂತ ದಾರಿಗಲ ನಮ್ಮ ಮಾತಿರ್ಲ ಕೊರುಡು ದಯ ಪಂಡ ಇಡೀ ತಲಪಾಡಿ ಅಂಚಿತ್ತಿನ ಒಂಜಿ ಎಡ್ಡೆ ಕೆಲಸ ಆರು ಏಕ ವ್ಯಕ್ತಿಯಾದ ಇನ್ನು ಮಲ್ತೊಂದು ಪೋಯರ್ಡಲ್ಲ ಇನ್ನು ಇಡೀ ಊರುಗೊಂಜಿ ಪುದಾರ್ ಕೊರ್ಪುನ ಅಂಚಿತ್ತಿನ ಕೆಲಸ ಅಂಚಿತ್ತಿನ ಸಂತೋಷನ್ನೇ ಯಾನು ಪನ್ನಗ ಖಂಡಿತವಾದ ನಮೈನ್ ಮಲ್ಪುಗ ಈ ದೀಪಾವಳಿ ಯಕ್ಷ ಸಂಭ್ರಮ ನಮ್ಮ ಊರುಡು ಗೌಜಿಡು ಮಲ್ಪುಗ ಅಂದ್ ಇಂಗ್ಲು ಯಥಾರ್ಥ ಅಂಡಲು ಒಂದು ಎಲ್ಲಿಯ ಮಟ್ಟದ ಕಾರ್ಯಕ್ರಮ ಮಲ್ಪುಗ ಅಂತ ಪಿದಾಡಿದೀನಿ ಸಂತೊನ್ನೆ ನುವೇ ಕಾರ್ಯಕ್ರಮದ ಇನಿತ ದಿನೊಟ್ಟೆ ನಮ್ಮ ಒಂಜಿ ಕಾರ್ಯಕ್ರಮ ದೀಕ ಅಂದು ಸುರು ಪಂಡದೀತೀರಿ ಅಂಡ ದೈವ ಯೋಗ ಖಂಡಿತವಾದ ಇನಿತ ಈ ಗೊಂದಲಡು ಬುಡ್ಚಿ ಒಂಜಿ ದಿನ ಬುಡ್ದು ಎಲ್ಲಂಜ ಶನಿವಾರದನಿ ಬಾರಿ ಗೌಜಿದ ಕಾರ್ಯಕ್ರಮ ಮಲ್ಪುಗ ತಲಪಾಡಿ ಯಕ್ಷೋತ್ಸವನೇ ಮಲ್ಪುಗ ಅಂತ ಪಂಡದು ಆರು ಐಕ್ ದುಂಬಾಯರು ಅಂಚ ಎಲ್ಲಂಜಿಲ ಆಜಿ ತಾರೀಕುಗಳ ಆ ಒಂಜಿ ಗೌಜಿದ ಯಕ್ಷೋತ್ಸವ ಕಾರ್ಯಕ್ರಮಲ ದುವೇ ಸುಮುಖ ಮಂಟಪಡು ನಡಪೆರೆಗುಂಡು ಬಂದುಲೆ ಇನಿತ ಈ ಒಂಜಿ ಪೊರ್ಲುದ ಕಾರ್ಯಕ್ರಮಗೂ ನಮ್ಮೊಟ್ಟುಗು ಹೊಸಕುರಲ್ದ ವಿದ್ಯಾಧರಣ್ಯ ಎಡ್ಡೆ ರೀತಿಯ ಸಹಕಾರನು ಕೊರ್ನಾರು ಆರ್ಲೈನಿ ನಮ್ಮೊಟ್ಟು ಗುಲ್ಲೇರು ಅಕ್ಲನ ಸಂಪೂರ್ಣమైన ಬೆರಿಕಾಂಗಂದು ಪನ್ಪುನವುಲ ಇಂಕಲ ಕಾರ್ಯಕ್ರಮಗೂ ಈ ಪೊರ್ತುಗುಂಡು ಪ್ರಾಸ್ತಾವಿಕದ ಈ ನೆಲೆತ ಒಟ್ಟುಗು ಇನಿ ನಮ್ಮ ವೇದಿಕೆ ಹಿಡಿತಿನಂಚಿತ್ತಿನ ಬಿನ್ನೆರೇನು
ನಮ್ಮ ಮುಲ್ಪ ಖಂಡಿತವಾದ ಅಗ್ಲಿನಿ ಸಭೆಗೆ ಎದುಕೋನೋಡು ಅವಕ್ಕೆ ದುಂಬು ಯಾನು ಒಂಜಿ ಮಲ್ಲ ವಿಷಯನ ಮುಲ್ಪ ಪ್ರಸ್ತಾಪ ಮಲ್ಪೊಡೆ ದಯಪಂಡ ಈತ ಮಾತ ಈ ಕಾರ್ಯಕ್ರಮದ ಹಿನ್ನೆಲೆಯನ್ನು ಪಾತಿರೊಂದಿಂಗ್ಲು ಬನ್ನಗ ದೈವಯೋಗ ಒಡೆಯುತ್ತಿನದು ಕೇಂಡ ಮುರಣಿದ ದಿನ ಕರಿನ ನವರಾತ್ರಿಡ್ ಒಂಜಿ ಕಾರ್ಯಕ್ರಮ ಬರ್ಕೆ ಎದ್ದು ಅನ್ನನ ಒಂಜಿ ಮಲ್ಲ ಯಕ್ಷಗಾನದ ತಾಳಮದ್ದಳೆ ನಡಪುನ ಕಾರ್ಯಕ್ರಮಡು ಜಬ್ಬಾರು ಸಮೂಹ ಸಂಪಾಜೆ ಬೆರಿಗೊಂಜಿ ಸನ್ಮಾನವನ್ನು ದೀರಕ್ಕೆ ಆ ಸನ್ಮಾನದ ದೀಪನ ಚಿತ್ತಿ ಪೊರ್ತುಡು ದೇವಿ ಪ್ರಸಾದ್ ಆಳ್ವೆರ್ಡ ಆರೊಂಜಿ ಪ್ರಸ್ತಾಪವನ್ನು ಮಲ್ತೇರು ಯಕ್ಷಗಾನ ಜೀವನುಡು ಯಾನು ಒಂಜಾತ್ ಸಂಪಾದನೆ ಮಲ್ತೊಂದೆ ಆಂಡ ಯಕ್ಷ ಜೀವನುಡು ಎನರ್ದಾದ ದಾನೆಂಡಲ ಒಂಜಿ ಸೇವೆ ಆವಡು ಒಂಜಿ ಎರೆಗಾಂಡಲ ಪಂಡದು ಆರು ಪಾತೆರ್ನಗ ಆರೇ ಸೂಚನೆ ಕೊರ್ನಿ ದಯ ಪಂಡ ಆರು ಯಕ್ಷಗಾನನು ಬಾರಿ ಕೈತಳ್ಳು ತೊಯ್ನಾರು ಯಕ್ಷಗಾನ ಕಲಾವಿದರಿನ ಬಾರಿ ಕೈತಳ್ಳು ತೊಯ್ನಾರು ಆರು ಅಲ್ಪ ಪಂಡೇರು ನಮ್ಮ ಊರ್ದ ಹರಿಯಣ್ಣೆ ಯಕ್ಷಗಾನದ ಒಂಜಿ ಎಡ್ಡೆ ಸೇವಕ್ಕೆ ಅರೆನು ಗುರುತಿಸದು ಒಂಜೀತ್ ನಮ್ಮ ಸನ್ಮಾನ ಮಲ್ಪುಗ ಅಂದು ಬಂಡದು ಬಹುಶಃ ಈ ಸುಮುಖ ಮಂಟಪುಡು ಇನಿ ಅಂಚಿತ್ತನ ಒಂಜಿ ಮಾನಾದಿಗೆ ಹರಿಯಣ್ಣಗ ತಿಕ್ಕುನವು ಖಂಡಿತವಾದ ಪಂಪೆ ಜಬ್ಬಾರಣ್ಣ ಇಂದು ಎಂಕ್ಲೆಗೆ ಏತು ಜಂತ ಫೋನ್ ಬೈದೇನೆ ಎಂಕ್ಲೆಗೆ ಇಂದು ಒಂಜಿ ಅದ್ಭುತವಾಯಿನ ಕೆಲಸ ಅಂದ ಸುಮಾರು ಜನ ಪಂಡೇರು ಮಾತೆರೆಗಳ ಮಸ್ತ್ ಖುಷಿತ ಕೆಲಸ ಅಂದ ದಯಪಂಡ ಪವಿತ್ರವಾಯಿನ ಕುರಾಂಡಲ ಅಂಚಿತ್ತಿನ ಒಂಜಿ ಪಾತೆರ ಲೈಕ್ ಜಕಾತ್ ಒಂದು ಪಂಪೇರು ತೋಜುಡು ಪಂಡ ಜೀವನಡು ನಮ್ಮ ಆರ್ಜಿಸಾಯಿನ ಒಂಜಿ ಪಾಲನ್ನು ನಮ್ಮ ಕೊರುಡುಗೆ ಸಮಾಜ ಅಂಚಿತ್ತಿನ ಒಂಜಿ ಆದರ್ಶವನ್ನು ಇರಿ ಮುಲ್ಪ ತೋಜಾಯರು ಎಂಕ್ಲೆಗೆ ಮಾತೆರೆಗಳ ಇಡೀ ಊರಿಗೊಂದು ಒಂಜಿ ಮಲ್ಲ ಪೆರ್ಮೆದ ವಿಷಯ ಜಬ್ಬಾರಣ್ಣ ಈರಿ ಇನ್ನಿತ ಈ ಸಭೆಟ್ ಆ ಒಂಜಿ ಹರಿಯಣ್ಣ ಕೊರ್ಪುನ ಅಂಚಿತ್ತಿನ ಒಂಜಿ ಸನ್ಮಾನ ಇದು ದೈವಯೋಗುಡು ಕುಡಿದು ಬತ್ತನ ನಾನು ಸುರುಟು ಪಲ್ಲೆಕನೆ ಈ ಕ್ಷೇತ್ರದ ಒಂಜಿ ಕಲೆಕಾರಣಿಕಲ ಆದೀಪು ಇನ್ನಿತ ಈ ಒಂಜಿ ಸಭೆನೆ ಪೊರ್ಲು ಮಲ್ಪುಡು ಪಂಡದು ಇಂಕ್ಲು ಒಂಜಿ 6 ಜನ ಬಿನ್ನೇರ್ನಕ್ಲೈನಿ ಭಿನ್ನಯ ಮಲ್ತ ಇನ್ನಿತ ಈ ಸಭೆಟ್ ಅಧ್ಯಕ್ಷತೆಯನ್ನು ವಹಿಸುವುದು ಪಂಡದು ಊರ್ದ ಎಂಕಲ್ನ ಹಿರಿಯರಾಯನ ಚಿತ್ತನ ರಾಮಯ್ಯ ಕಿಲ್ಲೆರಡೆ ಎಂಕಲು ಭಿನ್ನಯ ಮಲ್ಪುನಗ ಆರು ಸಂತೋಷೊಡಿಯನ್ನು ಬರ್ಪೆಂದು ಒತ್ತೊಂಡೇರು ಇದಕ್ಕೆ ತುಂಬಲ ನಮ್ಮ ಮಾತ ಕಾರ್ಯಕ್ರಮಗಳು ಅದು ಊರುಡು ಹಿರಿಯರಾದ ನಂಗೆ ಮಾರ್ಗದರ್ಶಕರಾದ ಉಪ್ಪುನಾರು ಇನ್ನಿತ ಈ ದಿನೊಟ್ಟು ನಮ್ಮ ಈ ಕಾರ್ಯಕ್ರಮವು ಆರು ಬತ್ತದು ಓಲಗಾತಿರು ಅರೇನು ಪ್ರೀತಿಪೂರ್ವಕವಾದ ಯಾನ್ ಈ ಸಭೆಗೆ ಸ್ವಾಗತ ಮಲ್ತೊಂದಿದೆ ಯಾನ್ ಮಂಜುನಾಥ ಭಟ್ರೇಡ ವಿನಂತಿ ಮಂತೊಂದಿಲ್ಲ ಅರೆಗೆ ನಮ್ಮ ಸಾಂಪ್ರದಾಯಿಕವಾಯಿನ ಸ್ವಾಗತ ನೀರು ಕೊರಡು ಬಚ್ಚಿರೆ ಬಜ್ಜೆಯನ್ನು ಕೊರದು ಅರೇನಿ ವೇದಿಕೆಗೆ ಎತ್ಕೊನೋಡು ಕೇಳೊಂದಿಲ್ಲ. ಇನಿ ನಮ್ಮೊಟ್ಟಿಗೂ ವೇದಿಕೆ ಡುಪ್ಪುನ ನನೊಂಜಿ ಪಿನ್ನೇರು ಅರೇನು ಪರಿಚಯ ಮಲ್ಪೆರಿಂಗ್ ಮಸ್ತ್ ಪೆರ್ಮ್ಯಾಪುನು ಆರು ಮುಲ್ತು ಬೈದಿನೆತ್ತು ದೂರದ ಕಾಂಜಂಗಾಡಿಡ್ದು ಬೈದೇರು ಕಾರ್ಯಕ್ರಮ ಶುರುವಾಪನೆಕ್ಕು ತುಂಬು ಬೈದೇರು ಯಕ್ಷಗಾನದ ಮಿತ್ತು ಭಾರಿ ಅಭಿಮಾನ ಆತ ಮಾತ್ರ ಎತ್ತು ಯಕ್ಷಗಾನ ಕಲಾವಿದರ್ನ ಮಿತ್ತು ಭಾರಿ ಪ್ರೀತಿ ದೀನಾರು ವೃತ್ತಿಡಾರು ಬೇಕರಿದ ಉದ್ಯಮ ಮಲ್ತೊಂದಿತ್ತೇರು ನಂಡಲ ಅರ್ಣವಾಯಿನಂಚಿತ್ತಿನ ಒಂಜಿ ಆ ಯಕ್ಷಗಾನದ ಪ್ರೀತಿಯು ಒಂದು ಕೆಂಡ ಓಲು ಕಾರ್ಯಕ್ರಮ ಅಂಡಲ ಆರ್ನ ವೃತ್ತಿ ಬದುಕುಡಾರ ಯಕ್ಷಗಾನದ ಬಗ್ಗೆ ಆತ ಆಸ್ತಿನ ದೀನಾರು ಕಿಬಿಟಿ ಏಪಲಾರ ಯಕ್ಷಗಾನ ಕಿಬಿ ಕೊರುಂದೇ ಉಪ್ಪುನಾರು ಆಟ ಅಂಡ ತೂಪಿರು ತಾಳಮದ್ದಳೆದಂಡ ಇನಿ ಕಿಬಿ ಕೊರ್ಪುನ ಚಿತ್ತನ ಒಂಜಿ ಮನಸ್ಸು ಎಂಕಲ್ನ ಮಿತ್ತು ಮಸ್ತ್ ಪ್ರೀತಿ ದೀನಾರು ಇನಿ ದೂರದ ಕಾಂಜಂಗಾಡಿಡ್ದು ಇಡೆಮುಟ್ಟ ಬತ್ತದು ಇನಿ ಮತ್ತರ್ಮೆಡಾರು ಓಲಗಾತಿರು ಅಂಚಿತ್ತಿನ ಹಿರಿಯರಾಯಿನ ಸದಾಶಿವ ಭಟ್ರೇನ ಯಾನ್ ಅರ್ತಿ ಪಿರ್ತಿಡೆ ಈ ಒಂಜಿ ವೇದಿಕೆಗೆ ಅರೆನು ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದಿಲ್ಲ. ಅರೆಗೆ ಕೃಷ್ಣಪ್ಪ ಕಿನ್ಯ ಬೇರೆ ಬತ್ತದು ದಯಮಲ್ತದು ಬಚ್ಚಿರ ಬಜ್ಜೆಯನ್ನು ಕೊರದಾರೇನು ಸ್ವಾಗತ ಮಾಡ್ಬೋದು. ಅಂಚನೆ ನಮ್ಮೊಟ್ಟಿಗಿನಿ ವೇದಿಕೆ ಡುಪ್ಪುನಾರು ಶ್ರೀಯುತ ವಿನಯ ನಾಯ್ಕರು ಸಾಮಾಜಿಕವಾದ ರಾಜಕೀಯವಾದ ತನ್ನನ್ನು ತಾನು ತೊಡಗಿಸೈನಾರು ನಂಗೆ ಮಾತೆರೆಗಳ ಗೊತ್ತಿತ್ತನಾರು ಎಂಕಲ್ನ ಕರಿನ ಕಾರ್ಯಕ್ರಮಡ್ಲ ಸುರುಕಾದ ಎಂಕ್ಲೇನು ಬಿರಿಬುಟ್ಟದು ನಿಗಲು ದುಂಬು ಪೋಲೆಂದು ಪಂಡದು ಪ್ರೋತ್ಸಾಹವನ್ನು ಕೊರ್ನಾರು ಆತ ಮಾತ್ರ ಎತ್ತು ಎಂಕಲ್ನ ಕಾರ್ಯಕ್ರಮಕ್ಕೆ ಎಡ್ಡೆ ಬೆರಿತಾಂಗಾದು ಅಂತನಾರು ನಮ್ಮ ಊರದ ವಾ ಕೆಲಸ ಆಪುನ ದಾಂಡ್ಲ ಐಟ್ ಆರು ಮುದ್ದಾಲಿಕಿಡುಂತದು ಬೆನ್ಪುನಾರು ಇನ್ನಿತ ದಿನ ಈ ಕಾರ್ಯಕ್ರಮಗಳ ಇದು ಬರಡುದು ಪಂಡದು ಅರೇನು ಅರ್ತಿ ಪೆರ್ತಿಡಿ ಇಂಕಲು ಕೇಂದೊನ್ನಂಚಿತ್ತಿ ಪೊರ್ತುಡು ಖಂಡಿತವಾದಲಯಾನ ಬರ್ಪೆಂದು ಪಂಡದು ಒತ್ತೊಂದು ಇನಿ ಸಮಯಕ್ಕೂ ಸರಿಯಾಗದು ಬದ್ದದು ಈ ಮತ್ತರ್ಮೇಡ್ ಆರು ಓಲಗಾತಿರು ಅರೆನ್ನ ಇಂಕಲ ಮಾತ ಸಂಸ್ಥೆದ ಪರವಾದಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ ಅರೇನು ರತ್ನಾಕರ ಆಳ್ವೇರು ಬತ್ತದು ದಯಮಂತದು ಅರೆಗೆ ಬಚ್ಚಿರೆ ಬಜ್ಜೆಯನ್ನು ಕೊರದು ಅರೇನು ಸ್ವಾಗತ ಮಾಡ್ಬೋದು.
ಅಂಜನೆ ಇನಿ ನಮ್ಮೊಟ್ಟಿಗೆ ಉಪ್ಪುನಾರು ಹಿರಿಯ ಅರ್ಥಧಾರಿ ಆಯ್ನ ಚಿತ್ತನ ಜಬ್ಬಾರ್ ಸಮೋ ಸಂಪಾಜೆ ಅವ್ರನ್ನ ಬಗ್ಗೆ ಯಕ್ಷಗಾನ ಪ್ರಪಂಚ ಉಡಿತಿನಕ್ಲಿಗೆ ಪರಿಚಯ ಮಲ್ಪೊಡೈನ ಅಗತ್ಯನೇ ಇದ್ದಿದೆ ಪಂಡ ಮಾತೆರೆಗಳ ಗೊತ್ತುಂಡು ಆಂಡ ವೈಯಕ್ತಿಕವಾದ ಯಾನರಿಗೆ ಮಸ್ತ್ ಮಸ್ತ್ ಕೃತಜ್ಞ ಅದುಲ್ಲೆ ಪನ್ಪುನೆ ನೀ ವೇದಿಕೆ ಪ್ರಾಮಾಣಿಕವಾದ ಯಾನ ಪಂಡೊಂದುಲ್ಲೆ ದಯಿಂದ ಪಂಡ ಏನಲೆಕ್ಕಂತನ ಏತೋ ಕಲಾವಿದರು ಇನಿ ಯಕ್ಷಗಾನ ಲೋಕುಡು ಬುಳೆದು ಬರುಡು ಅಂಡ ಆರೈಕ ಕಾರಣ ಐನಾರು ದಯಪಂಡ ಎಂಚಿತ್ತಿನ ಒಂಜಿ ಮಲ್ಲ ಮಟ್ಟದ ವಿದ್ವಾಂಸೆ ಕಲಾವಿದೆ ಅಂದ ಅಂಡಲ ಅಂಚಿತನಕ್ಲ ಒಟ್ಟಿಗೆ ಆ ರಾತಿ ಎತ್ತರಗೂ ಪೋಪೇರು ಒಂಜಿ ದಾನ ಗೊತ್ತುದ ಅಂತ ಒಂಜಿ ಎಲ್ಲಿಯ ಕಲಾವಿದೆ ಶುರುವಾಯಿ ಸ್ಟೇಜಿಗೆ ಪೋಪೇನ ಅಂಡ ಆಯನೊಟ್ಟಿಗ ರಾತಿ ಎಲ್ಲಿ ಆಪೇರು ಒಂಜಿ ರೀತಿಯ ಹನುಮಂತನಂಚಿನ ವ್ಯಕ್ತಿತ್ವ ಅದು ದಯಪಂಡ ಏನಲೆಕ್ಕಂತ ನಾನು ದೂರದ ಊರಿಗೂ ಕುಣದು ಎದೋ ಊರಿಗೂ ಪರಿಚಯ ಮಲ್ತನಂಚಿತ್ತನ ಒಂಜಿ ಪುಣ್ಯಾತ್ಮೆ ತಾನು ವೃತ್ತಿ ಬದುಕುಡು ಒಂಜಿ ಕೃಷಿ ಅಧಿಕಾರಿ ಆದ ಇತ್ತಿರಂದಲ ಏತ್ ಕಷ್ಟ ಬತ್ತದಿನಿ ಜನಕುಲ್ನ ಒಂಜಿ ಪ್ರೀತಿನ ಗಳಿಸಾದಿರಂದು ಪಂಡ ಅವು ಒಂಜಿರಡ್ಡು ಶಬ್ದಡು ಪಂಡ ಎಲ್ಲಿ ಅವು ರಾತ್ರಿಡು ಇನಿಕೆಂಡಲ ಪನ್ಪೇರಾರು ವಾ ಊರಿಗೂ ಏತು ಪೊರ್ತುಗು ಹೂ ಬಸ್ ಪಂಡ ಆತು ಊರಿಗೂ ತಿರುಗಿದೇರಾರು ಹಂಚಾದು ವಾ ಬಸ್ ಸ್ಟ್ಯಾಂಡ್ ಇಡು ವಾ ಬಸ್ ಏತು ಪೊರ್ತುಗು ಬರ್ಕೊಂಡು ಜಬ್ಬರ ಸಮೋಡಗೆ ಕರೆಕ್ಟ್ ಗೊತ್ತಾಗ ಆ ನಮನೆ ಆತ ಉಮಿಲ್ಲ ಪೆಟ್ಟು ತಿಂತೇರು ಅವಳು ಉಂತುದು ಬಸ್ ಸಿಕ್ಕಂದೆ ಅದು ಇಂಚ ಪೂರ ಅನುಭವ ಮಂತದಿನಿ ಒಂಜಿ ಮೇರು ಕಲಾವಿದೆ ಆತೀರು ಎಂಕ ಕುವೆಂಪುನೊಂಜಿ ಕಾವ್ಯ ನೆನೆಪಾವನು ಜಾತಿ ಮತದ ಹೊಟ್ಟ ತೂರಿ ಎಲ್ಲ ಸತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗು ನೀಯನಿ ಚೇತನ ಎಂದು ಜಬ್ಬಾರ್ ಸಮ ಮೇರೆಗೆ ಖಂಡಿತವಾದ ಅನ್ವಯ ಆಪುದು ಏನಿತ ದಿನ ಪ್ರೀತಿಡ್ ಬತ್ತದ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಊರುಗಾರ ಬತ್ತದು ಒಲಗಾತಿರು ಈ ವೇದಿಕೆ ದುಂಬುಲಾರು ಬೈದೇರು ಕಾರ್ಯಕ್ರಮ ಮಲ್ದೇರು ಆ ಯೋಗ ಇನಿ ಅರೆಗೆ ಪಿರವರ ಇಡೆ ಬೈದೇರು ನಮ್ಮ ಈ ಕಾರ್ಯಕ್ರಮಕ್ಕೆ ಬತ್ತದು ಒಲಗಾತಿರು ಅರೆನ್ನ ಪ್ರೀತಿಪೂರ್ವಕವಾದಿ ಸಭೆಗೆ ಸ್ವಾಗತ ಮಲ್ತೊಂದಿಲ್ಲ ಅರೆಗೆ ಕೇಶವಾಚಾರ್ಯ ಕಿನ್ಯ ಮೇರು ಬತ್ತದು ದಯ ಮಲ್ತದು ಬಚ್ಚಿರ ಬಜ್ಜೆ ಕುರಿತ ಸ್ವಾಗತ ಮಲ್ಕೊಡು ಅಂಜನೆ ನಮ್ಮೊಟ್ಟಿಗಿನಿ ಮತ್ತರ್ಮೇಡು ಓಲಗಾಯಿನ ನಮ್ಮ ತಲಪಾಡಿ ಗ್ರಾಮ ಪಂಚಾಯತದ ಅಧ್ಯಕ್ಷರುಳ್ಳೇರಿ ಪುಷ್ಪಕ್ಕ ಎಂಗ್ಲು ಅರೇನು ಪ್ರೀತಿ ಇರ್ಲಿಪ್ಪುನಂಚೆ ಪುಷ್ಪಕ್ಕ ದಯಪಂಡ ಇನಿ ಪಂಚಾಯತ್ ಪೋನಗ ಒಂಜಿ ಅನುಭವ ಆಪುಂಡು ಇಂಚಾಂದಗೆಂಡ ಇಲ್ಲದ ಉಲಾಯಿ ಬುಕ್ ಲೆಕ್ಕ ಆಪುಂಡು ಪಂಚಾಯತ್ಗೆ ಪೋನಗ ಆರು ಓಲಿ ತಿನ್ನಲ್ದ ಪಾರೊಂದು ಬರ್ಪುಂಡು ಇಲ್ಲದೊಲ ಒಂಜಿ ಅಪ್ಪೆ ತೇರಿಡಾರೆ ಇಂಚ ಪಾರು ಬರ್ಪೇರು ಆ ರೀತಿದಾರು ಬರ್ಪುಂಡು ಇನಿ ಮಗನ ಮದಿಮೆದ ಬಾರಿ ಗೌಜಿರುಲ್ಲೇರಾರು ಎಲ್ಲಂಜಿ ಮದ್ಮೆ ಆಂಡಲ ಖಂಡಿತ ಬರ್ಪೆಮ್ಮ ಈ ಪಣ್ಣಗ ನಾನು ಬರಂದೆ ಕುಲ್ಲುಜಿಂದು ಪಂಡದು ಪ್ರೀತಿಡಿನಿ ಬತ್ತದು ನಮ್ಮ ಒಟ್ಟಿಗೂ ಒಲಗಾತಿರು ನಮ್ಮ ಗ್ರಾಮದ ಸುರುತ ಪ್ರಜೆ ಅರೆನ್ಲ ಪ್ರೀತಿ ಪೂರ್ವಕವಾದ ಯಾನರಿಗೆ ಸ್ವಾಗತನು ಕೋರೊಂದುಲ್ಲೆ ಅರೆಗೆ ವೀಣಾ ಭಟ್ರು ದಯಮಂತದ ಬಚ್ಚಿರ ಬಜ್ಜೆಯನ್ನು ಕೊರದು ಈರಾರಿನ ವೇದಿಕೆಗೆ ಸ್ವಾಗತ ಮಲ್ಪುಡು ಇನಿ ನಮ್ಮ ಇಲ್ಲದ ಮರ್ಯಾದೆ ನಮ್ಮ ಕೊರ್ಪುನ ಕೋರಡೆ ವೇದಿಕೆಯನ್ನು ಬಂಡಿಬಕ್ಕ ನಮ್ಮ ಮಂಜುನಾಥ ಭಟ್ರು ದಂಪತಿಲು ಇನಿ ನಮ್ಮೊಟ್ಟಿಗೂ ವೇದಿಕೆಡುಲ್ಲೇರು ಇಡೀ ಕಾರ್ಯಕ್ರಮ ಮೂಲ ಆವಡು ನಾಂಡ ಐಕ್ ರೂವಾರಿಲು ಅಕಲೆ ನಮಾಂದತ್ತ ಏರು ಬತ್ತದ ಮನ್ಪುಡು ನಾಂಡಲ ಆರೈಕ ಖಂಡಿತವಾದ ಮುಲ್ಪ ಪ್ರೋತ್ಸಾಹ ಕೊರ್ಪೇರು ಆ ದೇವೇರು ನನ್ನ ಭಿನ್ನಯ ಮಲ್ಪುನು ನಾನಲಂಚಿತ್ತನೆ ಎಡ್ಡ ಕೆಲಸರೇನು ಮನ್ಪೇರು ಅರೆಗ ಆ ಚೈತನ್ಯ ಶಕ್ತಿನ ಕೊರಡು ಒಂಜಿ ಆತ ಜಂತ ಅನುಗ್ರಹ ಒಂಜಿ ಮಾತ ರೀತಿಯ ಸಹಕಾರರಿಗೆ ಸಿಕ್ಕುಲೆಕ್ಕ ಆವಡು ದಯಪಂಡ ನಮ್ಮ ಊರುಡು ಈಟೇಟ ಕೆಲಸ ಮಲ್ಪುನಂಚಿತ್ತನ ಒಂಜಿ ವ್ಯಕ್ತಿಲಾದಕಲು ರೂಪುಗೊಳ್ಳೊಂದುಲ್ಲೇರು ಅಂಚಿತ್ತನ ಮಂಜುನಾಥ ಭಟ್ ದಂಪತಿಲು ಅಗ್ಲಿನ ಪ್ರೀತಿಪೂರ್ವಕವಾದ ಈ ಸಭೆಗೆ ನಾನು ಸ್ವಾಗತ ಮಲ್ಪೆ ಹಿರಿಯರಾಯನಂಚಿತ್ತನ ರಾಮಯ್ಯ ಕಿಲ್ಲಿರಕ್ಲಿಗೆ ಬಚ್ಚಿರ ಬಜ್ಜೆಯನ್ನು ಕೊರಡು ಇನ್ನಿತ ಈ ನಮ್ಮ ಕಾರ್ಯಕ್ರಮಗೂ ದೂರ ಹೊಡೆದು ಕೈಕಾಲಿಡ್ದು ಮಸ್ತ್ ಜನ ನಮ್ಮ ಬತ್ತು ಸೇರಿದ ನಮ್ಮ ಹೊಸ ಕುರಳ್ಳು ನನ್ನ ದುಂಬುಗವು ಕಾರ್ಯಕ್ರಮ ಪೂರ ಆರು ನಮ್ಮರೆ ಶುಭ ಕಳೀರು ಅರೆಗೆ ಇಲ್ಲದ ಮರ್ಯಾದೆ ಉಂಡು ಅಂಚಾದ ಅರೇನು ಸ್ವಾಗತ ಮನ್ಪುಣ ಸಾಂಪ್ರದಾಯಿಕವಾದ ಧರ್ಮ ಅರೇನು ದೇವಿ ಪ್ರಸಾದ ಆಡ್ವೇರು ದಯಮಂತ ನಮ್ಮ ಯಶುಪ ಕಳೇರಿಗೆ ಆರು ಕುಲುದನ್ನೇ ಬಾರಿ ಒತ್ತಾಯಿಡು ಅಮ್ಮ ತರೆ ಪೂರತ್ತೆ ಪಿದೈಡು ಉಂಡು
ಸೊಲ್ಮೆಲು ಬತ್ತು ಸೇರ್ನ ಮಾತ ಕಲಾಭಿಮಾನಿ ಬಂಧುಲಿಗಳ ಪ್ರೀತಿಪೂರ್ವಕವಾದ ಸ್ವಾಗತ. ಅಂಚನೆ ಹೊಸಕೊರಲ್ ಚಾನಲ್ದ ವಿದ್ಯಾದರ್ಶಿತರು ಸಹಿತವಾದ ಮಾತ ಸಿಬ್ಬಂದಿಲಿಗಳ ಪ್ರೀತಿಪೂರ್ವಕವಾದ ಸ್ವಾಗತ. ಅಂಜನೆ ಇನಿ ನಮಕ್ ಪೊರ್ಲದ ವ್ಯವಸ್ಥೆಯನ್ನು ಮಲ್ತು ಕೊಡ್ತೇರು. ನಮ್ಮ ಲೈಟಿಂಗ್ದ ವ್ಯವಸ್ಥೆ ಶ್ರೀದೇವಿ ಎಲೆಕ್ಟ್ರಿಕಲ್ ಕೃಷ್ಣರು ಅಕ್ಲೆಗಳ ಅಂಚನೆ ರಾಘವದಾಸರು ಅಂಚನೆ ಬತ್ತು ಸೇರಿನ ಕಲಾವಿದರು ಮಾತೆರೆಲ್ನ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದು ಎನ್ನ ಈ ಸ್ವಾಗತ ಭಾಷೆಯನ್ನು ನೀಡಿಗೆ ಮುಗಿದ್ವೆ. ದುಂಬುದ ಕಾರ್ಯಕ್ರಮವು ಸುನೀಲ್ ಪಲ್ಲಮಜಲ್. ಸನ್ಮಾನವನ್ನ ಸ್ವೀಕರಿಸುವುದಕ್ಕೆ ಹರಿಶ್ಚಂದ್ರ ನಾಯ್ಕ ಮಾಡೂರು ಇವರು ವೇದಿಕೆಗೆ ಆಗಮಿಸಬೇಕು, ಸನ್ಮಾನ ಪೀಠವನ್ನ ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಹರಿಶ್ಚಂದ್ರ ನಾಯ್ಕರ ಸುಪುತ್ರರಾದ ಮಯೂರ ನಾಯ್ಕ ಮತ್ತು ಕೀರ್ತನ್ ನಾಯ್ಕ ತಾವು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಕುಟುಂಬ ಸಮೇತರಾಗಿ ಶ್ರೀಯುತ ಜಬ್ಬಾರ್ ಸಮೋ ಇವರು ನೀಡುತ್ತಿರುವಂತಹ ಈ ಗೌರವವನ್ನು ತಾವು ಸ್ವೀಕರಿಸಬೇಕು. ಕಲಾ ಸೇವಕ ಹರಿಶ್ಚಂದ್ರ ನಾಯ್ಕರಿಗೆ ಅರ್ಪಿಸುತ್ತಿರುವ ಈ ಸನ್ಮಾನ ಪತ್ರದ ಬರಹ ಹೀಗಿದೆ. ಶ್ರೀ ದುರ್ಗಾ ಸೇವಾ ಸಮಿತಿ ತಲಪಾಡಿ, ಶ್ರೀ ರಕ್ತೇಶ್ವರಿ ಸೇವಾ ಟ್ರಸ್ಟ್ ಗಂಗಾಪುರ, ಶ್ರೀ ಯಕ್ಷಮಿತ್ರ ಸೇವಾ ಬಳಗ ತಲಪಾಡಿ, ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಕಿನ್ಯ ಇವರ ಸಹಯೋಗದಲ್ಲಿ ನಡೆಯುವ ದೀಪಾವಳಿ ಯಕ್ಷ ಸಂಭ್ರಮ ಕಾರ್ಯಕ್ರಮ ದಿನಾಂಕ 4 ನವೆಂಬರ್ 2021. ಕಲಾ ಸೇವಕ ಹರಿಶ್ಚಂದ್ರ ನಾಯ್ಕ ಇವರಿಗೆ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಅರ್ಪಿಸುವ ಸನ್ಮಾನ ಪತ್ರ. ಶ್ರೇಷ್ಠ ಕಲಾವಿದರಾದ ಚಿನ್ನಪ್ಪ ನಾಯ್ಕ ಮಾಡೂರು ಹಾಗೂ ಚಂದ್ರಾವತಿ ದಂಪತಿಗಳ ಪುತ್ರನಾಗಿ ಜನಿಸಿದಿರಿ. ಬಾಲ್ಯದ ಬಡತನವನ್ನೇ ಸವಾಲಾಗಿ ಸ್ವೀಕರಿಸಿ ಬದುಕಿನ ದಾರಿಯ ಎಡರು ತೊಡರುಗಳನ್ನ ಧೈರ್ಯ ಸಾಹಸದಿಂದ ಎದುರಿಸಿ ಯಾವತ್ತೂ ಸ್ವಾಭಿಮಾನವನ್ನು ಬಿಡದೆ ಪರೋಪಕಾರಿಯಾಗಿ ಬದುಕುತ್ತಾ ಯಕ್ಷಗಾನ ಕಲಾ ಪ್ರಪಂಚದಲ್ಲಿ ಹಿಮ್ಮೇಳ, ಮುಮ್ಮೇಳ, ಪ್ರಸಾದನ ಹೀಗೆ ಎಲ್ಲಾ ವಿಭಾಗದಲ್ಲೂ ಅನುಭವವನ್ನು ಹೊಂದುತ್ತಾ ಬೆಳೆದಿರಿ. ನಾದವೇದ ಎನ್ನುವ ಭಜನಾ ಮಂಡಳಿಯನ್ನು ಹುಟ್ಟುಹಾಕಿ ಮಕ್ಕಳನ್ನು ತರಬೇತಿಗೊಳಿಸಿ ಹಲವಾರು ಕಡೆ ಭಜನಾ ಕಾರ್ಯಕ್ರಮವನ್ನು ನೀಡಿದ್ದೀರಿ. ಚೆಂಡೆಯ ತಂಡವನ್ನು ಶಿಷ್ಯರ ಕೂಟದೊಂದಿಗೆ ಕಟ್ಟಿ ದೇವರ ಬಲಿ ಉತ್ಸವ ಮೆರವಣಿಗೆಯಲ್ಲಿ ಕಳೆಯಿರುವಂತೆ ಮಾಡಿರುತ್ತೀರಿ. ಚರ್ಮವಾದ್ಯಗಳ ತಯಾರಿಕೆ ಹಾಗೂ ರಿಪೇರಿಯಲ್ಲೂ ಕೈಚಳಕವನ್ನು ತೋರಿದವರಿದ್ದೀರಿ. ಕಲಾ ಸೇವಕರಾಗಿ ದುಡಿದ ತಮ್ಮ ಬದುಕಿಗೆ ಬಾಳ ಸಂಗಾತಿಯಾದವರು ಸತ್ಯವತಿ ನಾಯ್ಕ. ದೇವರು ಅನುಗ್ರಹಿಸಿದ ಇಬ್ಬರು ಗಂಡು ಮಕ್ಕಳು ಮಯೂರ್ ನಾಯ್ಕ ಮತ್ತು ಕೀರ್ತನ್ ನಾಯ್ಕ. ಸತಿಸುತರ ಸಹಿತ ನಿಮ್ಮ ಬದುಕು ಹಾಗೂ ಕಲಾಯಾನ ಜಗನ್ಮಾತೆಯ ಅನುಗ್ರಹದಿಂದ ಸುಸಾಂಗವಾಗಿ ನಡೆಯಲಿ ಎಂದು ಬೇಡುತ್ತಾ ಕಲಾ ಸೇವೆಯಾಗಿ ಕಲಾವಿದ ಜಬ್ಬರ್ ಸಮೂ ಇವರು ಪ್ರೀತಿಪೂರ್ವಕವಾಗಿ ನೀಡಿದ ಕಲಾ ಕಾಣಿಕೆಯೊಂದಿಗೆ ನೀಡಿದ ಗೌರವ ಪತ್ರ ಯಕ್ಷಗಾನಂ ಗೆಲ್ಗೆ. ಜಬ್ಬಾರ್ ಸಮೋ ಇವರ ಸಹಿತ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಬಂಧುಗಳು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಒಬ್ಬ ಕಲಾವಿದನ ಅಂತರಂಗ ಅದು ಕಲಾವಿದನಾದವನಿಗೆ ಅತಿ ಬೇಗನೆ ಅರ್ಥವಾಗುತ್ತದೆ ಎನ್ನುವ ನೆಲೆಯಲ್ಲಿಯೇ ಜಬ್ಬಾರ್ ಸಮೋ ಅವರು ನಿಸ್ವಾರ್ಥ ಸೇವಾ ಮನೋಭಾವದಿಂದ ಹರಿಶ್ಚಂದ್ರ ನಾಯ್ಕ ಮಾಡೂರು ಇವರಿಗೆ ಅರ್ಪಿಸುತ್ತಿರುವಂತಹ ಈ ಗೌರವ ಅರ್ಪಣೆ. ತಾನು ಸ್ವತಃ ಕಲಾವಿದನಾಗಿದ್ದು ಕಲಾವಿದರ ಪರಂಪರೆಯಿಂದಲೇ ಬಂದವರು ತನ್ನ ಇಬ್ಬರು ಮಕ್ಕಳಿಗೂ ಕೂಡ ಯಕ್ಷಗಾನದ ಕ್ಷೇತ್ರದ ದಾರಿಯನ್ನು ತೋರಿಸಿಕೊಟ್ಟದು ಮಾತ್ರವಲ್ಲ, ಯಕ್ಷಗಾನ ನಡೆಯುವ ವೇದಿಕೆಯನ್ನು ಹೊರತುಪಡಿಸಿದ ನೇಪಥ್ಯದಲ್ಲಿ ತನ್ನ ಸೇವೆಯನ್ನ ಮಾಡುತ್ತಾ ಯಕ್ಷಗಾನಕ್ಕೆ ಹರಿಯಣ್ಣ ಅನಿವಾರ್ಯವೋ ಎನ್ನುವಂತೆ ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ. ಈ ಹೊತ್ತು ನಮ್ಮದೇ ನಾಡಿನಲ್ಲಿ ಶ್ರೀಯುತ ಜಬ್ಬಾರ್ ಸಮೋ ಇವರು ನೀಡುತ್ತಿರುವಂತಹ ಈ ಯಕ್ಷ ಗೌರವವನ್ನ ತಾವು ಸ್ವೀಕರಿಸ್ತಾ ಇದ್ದೀರಿ. ತಮ್ಮ ಮುಂದಿನ ಬದುಕು ದೀಪದಂತೆ ಪ್ರಜ್ವಲಿಸಲಿ. ಕಲಾಮಾತೆಗೆ ಇನ್ನಷ್ಟು ನಿಮ್ಮ ಕಡೆಯಿಂದ, ನಿಮ್ಮ ಕುಟುಂಬದಿಂದ, ನಿಮ್ಮ ಮಕ್ಕಳ ಮೂಲಕ ಇನ್ನಷ್ಟು ಸೇವೆ ಅರ್ಪಿತವಾಗಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಎನ್ನುವಂತಹ ಸದಾಶಯದೊಂದಿಗೆ ಜಬ್ಬಾರ್ ಸಮೋ ಅವರು ನೀಡಿರುವಂತಹ ಗೌರವವನ್ನ ಈಗ ಗಣ್ಯರ ಸಮ್ಮುಖದಲ್ಲಿ ತಮ್ಮ ಮಡಿಲಿಗೆ ನಾವು ಅರ್ಪಿಸುತ್ತಾ ಇದ್ದೇವೆ. ಅಭಿನಂದನೆಗಳು ಹರಿಶ್ಚಂದ್ರ ನಾಯ್ಕ ಮಾಡೂರು ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ವಂದನೆಗಳು. ಶ್ರೀಯುತ ಜಬ್ಬಾರ್ ಸಮೋ ಸಂಪಾಜೆ ಅವರಿಗೆ ಗೌರವ ಮೊತ್ತ 10,000 ರೂಪಾಯಿಯೊಂದಿಗೆ ಫಲ, ಪುಷ್ಪ, ಶಾಲು ಮತ್ತು ಸನ್ಮಾನ ಪತ್ರ ಪೇಟವನ್ನ ಹರಿಶ್ಚಂದ್ರ ನಾಯ್ಕ ಮಾಡೂರು ಇವರಿಗೆ ಅರ್ಪಿಸಿದ್ದಾರೆ ಶ್ರೀಯುತ ಜಬ್ಬಾರ್ ಸಮೋ ಸಂಪಾಜೆ ಇವರು. ಕೂಡ
ಕೂಡ ಜ್ವಾಜಲ್ಯಮಾನವಾಗಿ ಬೆಳಗಲಿ. ಯಕ್ಷಮಾತೆ, ಕಲಾಮಾತೆ, ನಾವು ಆರಾಧಿಸಿಕೊಂಡು ಬಂದಿರುವಂತಹ ಸರ್ವ ಶಕ್ತಿಗಳು ತಮ್ಮ ಬದುಕನ್ನು ಕೂಡ ಅನುಗ್ರಹಿಸಲಿ ಎನ್ನುವಂತಹ ಸದಾಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಯಕ್ಷಗಾನ ಕಾರ್ಯಕ್ರಮಕ್ಕೆ ಅನಿವಾರ್ಯ ಕಲಾವಿದನಂತೆ ಕಾಣಿಸುವಂತಹ ಹರಿಯಣ್ಣ ಈ ಹೊತ್ತು ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ತಮ್ಮ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ಳುತ್ತಿದ್ದೇನೆ. ಕಲಾಮಾತೆಯಾದಂಥ ಆ ಶಾರದೆಯನ್ನು ಸ್ಮರಿಸುತ್ತಾ, ದುರ್ಗಾಮಾತೆ ಹಾಗೆ ರಕ್ತೇಶ್ವರಿ, ಎಲ್ಲ ಪರಿಸರದ ದೇವರನ್ನೆಲ್ಲರನ್ನು ಸ್ಮರಿಸುತ್ತಾ, ನಾನು ಸಾಗಿ ಬಂದ ದಾರಿಯನ್ನು ಗುರುತಿಸುವವರೆಗೆ ಆಯಿತು ಎಂಬುದೇ ನನಗೊಂದು ಸಂತೋಷ. ಕಲಾಮಾತೆಯಾದಂಥ ಶಾರದೆಯಾಗಲಿ, ಯಾರಾಗಲಿ ಅಲ್ಲ, ಉಳಿದವರೆಲ್ಲರೂ ಆಗಲಿ ತನ್ನ ಮನಸ್ಸಿನಲ್ಲಿ ಹೇಗೆ ಉಂಟು ಆ ರೀತಿ ಬಾಲ್ಯದಲ್ಲೇ ತಂದೆಯನ್ನು ಕಳ್ಕೊಂಡೆ, ತಾಯಿಯನ್ನು ಕಳ್ಕೊಂಡೆ. ಯಕ್ಷಗಾನವನ್ನು ಮುಂದುವರಿಸುವುದಕ್ಕೆ ಯಾರು ಹೇಳಿಕೊಡುವರು ಅಲ್ಲ, ಅದನ್ನು ಹೀಗೆ ಮಾಡುವವರಿಲ್ಲದೆ ತೊಲಲಾಡುವ ಹೊತ್ತಿನಲ್ಲಿ ಕಷ್ಟಪಟ್ಟು ಭಾರತೀಯ ಭವನದಲ್ಲಿ ಒಂದು ಯಕ್ಷಗಾನ ಅಧ್ಯಯನ 1 ವರ್ಷದ್ದು ಅಂತ ಇರುವಾಗೆ ಅಲ್ಲಿ ಹೋಗಿ ಯಕ್ಷಗಾನದ ಬಗ್ಗೆ ತಿಳ್ಕೊಂಡೆ. ವಿದ್ಯಾಭವನದಲ್ಲಿ ಇದ್ದ ಆ ಹೊತ್ತಿನಲ್ಲಿ ಕೂಡ ಶಿವರಾಮ್ ಕಾರಂತರಂತವರು ಕೂಡ ಬಂದು ಪಾಠ ಮಾಡಿದ್ದಾರೆ ಆ ಹೊತ್ತು. ಅಷ್ಟು ಮಾತ್ರವೇ ಅಲ್ಲ, ಅಲ್ಲಿ ಸರ್ಪಂಗಲ ಈಶ್ವರ ಭಟ್ ಅವರು ವಿಷಯದ ಬಗ್ಗೆ ಪಾಠ ಮಾಡ್ತಾ ಇದ್ರು. ಯಕ್ಷಗಾನ ಮಕರಂದ ಎಂಬ ಪುಸ್ತಕವನ್ನು ಕೂಡ ಆ ಹೊತ್ತಿನಲ್ಲಿ ನಮಗೆ ಧರ್ಮಾರ್ಥವಾಗಿ ಕೊಟ್ಟು, ಎಷ್ಟೋ ಪುಸ್ತಕಗಳುಂಟು ಯಕ್ಷಗಾನ ಸಂಬಂಧಪಟ್ಟದ್ದು, ಯಾರು ಸ್ವೀಕರಿಸುವವರಿಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ಕೂಡ ಇವರಿಗೆ ಇದು ಸಂಬಂಧಪಟ್ಟಿತ್ತು ಅಂತ ಆ ಹೊತ್ತು ಕೊಟ್ಟರು. ಅದು ಈಗ ನನ್ನ ಮಕ್ಕಳಿಗೆ ಅನುಕೂಲ ಆಯಿತು. ಆಮೇಲೆ 30 ವರ್ಷಕ್ಕಿಂತ ಮೊದಲು ಭಾರತೀಯ ಭವನದಲ್ಲಿ ಅಭ್ಯಾಸ ಮಾಡಿದರೂ ಕೂಡ 25 ವರ್ಷ ಎಕ್ಸಾಮ್ ಲಾ ಕಾಲೇಜಲ್ಲಿ ಯಕ್ಷೋತ್ಸವ ಕಾಲೇಜ್ ಲೆವೆಲಲ್ಲಿ ಆಗುತ್ತಿರುವಾಗ, ಅಷ್ಟು ವರ್ಷವೂ ಅಲ್ಲಿ ಭಾಗವಹಿಸಿದಾಗ ಆ ರಾಜಋಷಿ ವೀರೇಂದ್ರ ಹೆಗ್ಡೆಯವರು ಕೂಡ ಒಂದು ರೀತಿ ಗೌರವವನ್ನು ಅಲ್ಲಿ ಮಾಡಿದ್ದನ್ನು ಸ್ವೀಕರಿಸಿದ್ದೇನೆ. ಕೊಲ್ಯ ನಾರಾಯಣ ಗುರು ಸಭಾಗೃಹದಲ್ಲಿ 30 ವರ್ಷದಿಂದ ತಾಳಮದ್ಲೆ ನಿರಂತರ ಪ್ರತಿ ಸೋಮವಾರ ಆಗುವಲ್ಲಿ ಆ ತಾಳಮದ್ಲೆಯಲ್ಲಿ ಎಲ್ಲರನ್ನು ಹಿತವರಾಗಿ ಸ್ನೇಹಕೂಟ ಎಂಬ ದೃಷ್ಟಿಯಲ್ಲಿ ಒಬ್ಬರನ್ನೊಬ್ಬರು ಮೇಲು ಕೀಳು ಉಂಟು ಮಾಡಲಿಕ್ಕಿಲ್ಲ ಅಂತ ಹೇಳಲಿ ಎಷ್ಟೋ ಮಂದಿ ಈಗ ಕಾಣುವಂಥ ಗಂಡು ಕಲೆಯಾದ ಯಕ್ಷಗಾನದಲ್ಲಿ ಗುಂಡುಗಲ್ಲಿನಂತಿರುವಂಥ ಯುವಕರು ತಯಾರಾಗಿದ್ದಾರೆ. ಈಗ ವರ್ತಮಾನದಲ್ಲಿ ಈ ನೆಮ್ಮದಿ ನನಗಿದೆ. ಹಾಗೆ ಹವ್ಯಾಸಿ ಬಳಗ ಕದ್ರಿಯಲ್ಲಿ 25 ವರ್ಷದ ಯಾವುದೇ ಕಾರ್ಯಕ್ರಮದಲ್ಲಿ ಅಲ್ಲಿಂದ ಡಿಲ್ಲಿವರೆಗೆ 100 ಮಂದಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ ನೆಮ್ಮದಿ ನನಗಿದೆ. ಇಲ್ಲಿ ಬಿಟ್ಟು ಕೇರಳದಲ್ಲಿ ಹೊಸಂಗಡಿಯಲ್ಲಿ ಅಡಪ್ಪರು, ಸತೀಶ್ ಅಡಪ್ಪರು ಸಂಘವೇಲ ಅವರು ಕೂಡ ಎಷ್ಟೋ ವರ್ಷದ 30 ವರ್ಷದಿಂದ ತಾಳಮದ್ಲೆ ಮಾಡುವಾಗ 25 ವರ್ಷ ನಾನು ಭಾಗವಹಿಸಿದ್ದೇನೆಂತೆ ಅವರೇ ಮನೆಗೆ ಬಂದು ಹೇಳಿದಂಥ ದಿವಸಗಳಿದೆ. ವಾರದ 7 ದಿವಸವು ಮಂಗಳೂರಿನಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳೇ ಹಳೆಯ ಉಂಟೋ ಅಲ್ಲೆಲ್ಲ ಕಡೆಯಲ್ಲಿ ಬೇರೆ ಬೇರೆ ಕಲಾವಿದರು ಅಲ್ಲಿ ಹೋಗಿ ತಾಳಮದ್ಲೆ ನಿಂತ ತಾಳಮದ್ಲೆಯನ್ನು ಕೂಡ ಎಬ್ಬಿಸಿಕೊಂಡು ಹೋದ ನೆನಪಿದೆ. ಪ್ರತ್ಯಕ್ಷ ಸಾಕ್ಷಿಯಲ್ಲಿ ಆನಂದ ಸರ್ ಕೂಡ ನಿಂತಿದ್ದಾರೆ. KSRTC ಎಂಬ ಡ್ರೈವರ್ಗಳಲ್ಲಿ ಕೆಲವು ಯಕ್ಷಗಾನಗಳು, ಕಂಡಕ್ಟರ್ಗಳು ಯಕ್ಷಗಾನದವರು ಇದ್ದರು. ಆ ಡ್ರೈವರ್ ಕಂಡಕ್ಟರ್ ಸೇರುವಂಥ ಆ ಸ್ಥಳದಲ್ಲೇ ಒಂದು ಯಕ್ಷಗಾನದ ತಾಳಮದ್ಲೆ ಮಾಡಿ ಕಾಲ ಕಳೆಯುವಂಥ ದಿನಗಳು ಇದಕ್ಕಿಂತ ಮೊದಲು ಎಷ್ಟೋ ವರ್ಷಗಳು ನಡೆದ ಅಲ್ಲಿ ಅವರಿಗೆ ಕೂಡ ಸಹಕಾರ ಕೊಟ್ಟದುಂಟು. ಯಕ್ಷಗಾನಕ್ಕೆ ಎಲ್ಲೆಲ್ಲ ಒಂದು ಅವಕಾಶ, ಅದು ಬೆಲೆ ಕಟ್ಟುವವರು ಬೆಲೆ ಕಟ್ತಾರೆ, ಬೆಲೆ ಕೊಡದವರು ಬೆಲೆ ಕೊಡದೇ ಇರ್ತಾರೆ. ಯಕ್ಷಗಾನ ಅಂತ ಉಳಿಯಬೇಕೆಂಬ ದೃಷ್ಟಿ ಅಂತೇಳಿ ಅಲ್ಲ, ಯಕ್ಷಗಾನದ ಒಳಗೆ ನಾನು ಇರಬೇಕು ಎಂಬ ದೃಷ್ಟಿಯಿಂದಾಗಿ. ಹಾಗೆ ಎಷ್ಟೋ ಕಷ್ಟಪಟ್ಟರು ಕೂಡ ಬಾರೇ ಚಿಕ್ಕಂದ್ರಲ್ಲಿ ಚೆಂಡೆ ಮೊದಲೇ ಇದು 25 ವರ್ಷದಿಂದ ನಾನು ಒಟ್ಟಿಗೆ ಉಂಟು. ಇಲ್ಲಿ ಹತ್ತಿರದಲ್ಲಿ ಯಾರೊಟ್ಟಿಗೆ ಇರಲಿಲ್ಲ ಅದು. ಹಾಗೆ ಅದಕ್ಕಿಂತ ಮೊದಲು 50 ವರ್ಷಕ್ಕಿಂತ ಇರುವಂಥ ನನ್ನ ತಂದೆಯಲ್ಲಿ ಬಂದ ಕೆಲವು ಪುಸ್ತಕಗಳು, ಹಳೆಯ ಪ್ರಸಂಗ ಪುಸ್ತಕಗಳು, ಕೆಲವು ಸಂಘಗಳು 10-30 ಪುಸ್ತಕಗಳಿಗೆ ಸಂಘಗಳೇ ಕೊಟ್ಟೊಂದುಂಟು. ಇತ್ತೀಚೆಗೆ 16 ಪುಸ್ತಕಗಳು ಸಪ್ತಾಹಕ್ಕೆ ಕೊಂಡದ್ದು ಬರಲಿಲ್ಲ ಅಂತ ನಿಮಗೂ ಗೊತ್ತುಂಟು.
ಆ ಸೂಡದ ಕಡೆಗೆ ಕೊಟ್ಟದ್ದು, ವಾಪಸ್ ಬರಲಿಲ್ಲ. ಹಾಗೆ ಪುಸ್ತಕವು ಚಂಡೆ ಮೊದಲು ಯಕ್ಷಗಾನಕ್ಕೆ ಪೂರಕ ಆಗುವ ವಸ್ತು ಎಲ್ಲಿ ಊರಿಗೆ ಒಂದು ಕಡೆಯಲ್ಲಿ ಯಾರಾದ್ರೂ ಇರ್ತಾರೆ, ಕೊಟ್ಟರೆ ಮರಳಿ ಬರುವುದಿಲ್ಲ ಎಂಬ ಶಬ್ದಕ್ಕೆ ಅರ್ಥ ಇವರೇ ಹೇಳ್ತಾರೆ. ಹಣವಾಗಲಿ ಈ ಪುಸ್ತಕ ಆಗಲಿ ಇದೆಲ್ಲ ಕೂಡ ವಣಿತೆ ಆಗಲಿ ಮರಳಿ ಬರುವಾಗ ಅದು ಒಂದು ಅಂಗ ಇಲ್ಲದೆ ಆಗಿ ಹೋಗುತ್ತದೆ ಅಂತ. ಆ ರೀತಿಯಲ್ಲಿ ತಲಪಾಡಿಯಲ್ಲಿ ಕಾಣುವಂಥ ಇಲ್ಲಿ ಆಗುವಂಥ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಸಂಘದಲ್ಲಿ ಕೂಡ ಎಷ್ಟೋ ವರ್ಷದಿಂದ ನಾನು ಭಾಗವಹಿಸಿದ್ದುಂಟು. ಜಲಂಧರ ಈ ಭಾಸ್ಕರೈಗಳು ಎಲ್ಲರೂ ಕೂಡ ಅವರಿಗೆ ಪೂರಕರಾಗಿ ನಾನು ಹೋಗಿ ಅಲ್ಲಿ ಸೇವೆ ಮಾಡಿದ ದಿನಗಳು ಕಾಣುವ ಇವರೇ ಇದ್ದಾರೆ, ಕಿಲ್ಲೆಯವರೇ ಇದ್ದಾರೆ. ಅಷ್ಟು ಮಾತ್ರವೇ ಹೇಳುವುದಕ್ಕೆ ಬರುವುದಿಲ್ಲ. ಜಲಂಧರ ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ದರು. ಇವತ್ತು ಸಂಜೆ ಆಟ ಇದ್ದರೆ ನನ್ನಲ್ಲಿ ಇದು ಪುಸ್ತಕ ಕೊಡೋದು, ಇದನ್ನು ಓದಿ ನನಗೆ ಬೈಕಿನಲ್ಲಿ ಹಿಂದೆ ಹೋಗುವಾಗ ಈ ಪ್ರಸಂಗದ ಕಥೆಯನ್ನು ಹೇಳು ಎಂಬುದಾಗಿ ನನಗೆ ಅನುಕೂಲವಾದ ಕಲಿಸಿಕೊಟ್ಟದ್ದು ಅಂತೇಳಿ ಅಲ್ಲ, ನನಗೆ ಓದುವಂಥ ಅಭ್ಯಾಸವನ್ನು ಸ್ವಲ್ಪ ಆದರೂ ಅವರು ಮಾಡಿಕೊಟ್ಟ ದಿನಗಳುಂಟು. ಇದು ಎಲ್ಲವನ್ನೂ ಸೇರಿಸಿ ಈ ಆಸೆಗಳು ತುಂಬಿತ್ತು ನನ್ನ ಮನೆಯಲ್ಲಿ. ನನ್ನ ತಂದೆಯವರು ಹೇಳುವ ಇದ್ದಂಥ ಅವರು ಎಷ್ಟೋ ಮಂದಿ ಕೆಲಸಕ್ಕೆ ಹೋಗೋರು ನನ್ನ ಮನೆಯಲ್ಲಿ ಚೆಂಡೆ ಮೊದಲೇ ಇದನ್ನು ನುಡಿಸುವವರು ಬೇಕು ಅಂತ ದೇವರಲ್ಲಿ ಬೇಡ್ತಾ ಇದ್ದೆ. ಅದಕ್ಕೆ ನನ್ನ ಮಕ್ಕಳೇ ತಯಾರಾದ. ಆ ಮಕ್ಕಳು ತಯಾರಾದ ಮೇಲೆ ಈ ಕಡೆಯಿಂದ ಯಕ್ಷಗಾನವು ಭಜನೆ ಹತ್ತಿರಕ್ಕೆ ಉಂಟು ಅಂತ ಆಗುವಾಗ ಆ ಭಜನೆಯೂ ಬೇಕು ಅಂತ ಆಯಿತು. ಮಂಜು ಭಟ್ರವರು ಇಲ್ಲೇ ಒಂದು ವರ್ಷ ಇಡೀ ಪ್ರತಿ ಶುಕ್ರವಾರ ದಿವಸ ಇಲ್ಲಿ ಆಗುವಂಥ 52 ವಾರದಲ್ಲಿ ಕೂಡ ಭಜನೆ ಆಗಬೇಕು ಅಂತ ಹೇಳುವಾಗ ಇಲ್ಲಿ ಆಗುವಂಥ ಅವರ ಆ ರಕ್ತೇಶ್ವರಮ್ಮನ ಕಟ್ಟೆ ಆ ಯಜ್ಞಗುಂಡದ ಎದುರಲ್ಲಿ ಭಜನೆ ಮಾಡಿದ ದಿವಸಗಳುಂಟು. ಹಾಗಿದ್ರೆ ಇದಕ್ಕೊಂದು ಒಟ್ಟು ಜೊತೆಯಲ್ಲಿ ಯಕ್ಷಗಾನಕ್ಕೊಂದು ಹೆಸರು ಇಡಬೇಕು ಅಂತ ನನ್ನ ಮನೆಗೆ ಆಸೆ. ವಿಶ್ವಭಾರತಿ ಯಕ್ಷಕಲಾ ಮಿಲನ, ವಿಶ್ವವೇ ಭಾರತಿ ಯಕ್ಷಕಲಾ ಮಿಲನ, ನಾದವೇ ವೇದ ಎಂಬ ಸಂಗೀತದಿಂದ ಆ ರೀತಿಯಲ್ಲಿ ಉತ್ತರಾದಿ ಸಂಗೀತವನ್ನು ಹಾರ್ಮೋನಿಯನ್ನು ಬೇಕಾದ ರೀತಿಯಲ್ಲಿ ಮಕ್ಕಳನ್ನು ಅಭ್ಯಾಸ ಪಡಿಸಿಕೊಂಡು ಮಕ್ಕಳ ಜೊತೆಯಾಗಿ ಬಂದ ಕಾರಣ ಸ್ವಲ್ಪ ಇದನ್ನು ಮುಂದುವರಿಸಲಿಕ್ಕೆ ನನಗಾಯಿತು. ಒಂದು ಕಾಲಕ್ಕೆ ಯಕ್ಷಗಾನದ ಒಳಗೆ ಹೋಗುವಾಗ ಸಾಂಬಾರದೊಟ್ಟಿಗೆ ಹಾಕಿದಂಥ ಒಗ್ಗರಣೆ ಸೊಪ್ಪಿನಾಗಿದ್ದೆ ನಾನು. ಹೇಗೆ ಅದರ ಪರಿಮಳವನ್ನು ಮಾತ್ರ ಸ್ವೀಕರಿಸ್ತಾರೆ, ಊಟ ಮಾಡುವ ಬದಿಗೆ ತೆಗೆದಿಡ್ತಾರೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಯಕ್ಷಗಾನದ ಎಂಬ ಊಟದ ಒಳಗೆ ತುದಿಯಲ್ಲಿ ಉಪ್ಪಿನಕಾಯಿಯಾಗಿ ಬಂದೆ. ಕೆಲವು ನಕ್ಕಿ ನೋಡಿದರು, ಕೆಲವರು ಅಲ್ಲಿ ಬಿಟ್ಟುಬಿಟ್ರು. ಮತ್ತೆ ಕೆಲವರಿಗೆ ಆ ಆಚೆ ಬಿಸಾಡಿದಂಥ ಯಾವುದೇ ಒಗ್ಗರಣೆ ಸೊಪ್ಪು ಕರಿಬೇವಿನ ಸೊಪ್ಪು ಮದ್ದಿನ ಗುಣ ಉಂಟು ಅಂತ ಗೊತ್ತು ಆಗುವಾಗ ನನ್ನನ್ನು ಹತ್ತಿರ ಮಾಡಲಿಕ್ಕೆ ಶುರು ಮಾಡಿದರು. ಎಂತ ಕೇಳಿ ಯಾವ ಪುಸ್ತಕಗಳು ಅದು ಇದೆಲ್ಲ ಕೊಡುವುದು ಅಂತ ಹೇಳುವ ಹತ್ತಿರ ಮಾಡಿದ್ರು. ಈ ರೀತಿಯಲ್ಲಿ ಯಾರು ನನ್ನಲ್ಲಿ ಬೇಸರವನ್ನು ಇಟ್ಟಿದ್ದಾರೆ ಅಂತ ಹೇಳೋದಲ್ಲ, ಒಳಿತನ್ನು ಸಾಗಿಸಲಿಕ್ಕೆ ಅಂತ ಹೋದಾಗ ಕಷ್ಟದಾರಿಗಳು ಇದ್ದೇ ಇರುತ್ತದೆ. ಅದನ್ನು ನೆಮ್ಮದಿಯಲ್ಲಿಟ್ಟು ದುರಭ್ಯಾಸದಿಂದ ದೂರ ಇದ್ದು ಯಕ್ಷಗಾನದ ಹತ್ತಿರಕ್ಕೆ ಬರುವಂಥ ಎಷ್ಟು ಮಂದಿ ಇದ್ದಾರೆ ಅಂತ ನೋಡಿದರೆ ನನಗೆ ತುಂಬ ಮಂದಿ ಕಡಿಮೆ ಇದ್ದದ್ದು. ಆದ ಕಾರಣ ಯಾರ ಸಂಘಟನೆಗೆ ನಾನು ಹೋಗದೆ ಇತ್ತೀಚೆಗೆ ಜಬ್ಬಾರ್ ಸಮಾರವರು ಎಷ್ಟು ವರ್ಷದಿಂದ ಜೊತೆಯಲ್ಲಿ ಇದ್ದ ಇವರ ಹೊತ್ತಿನಲ್ಲಿ ಕೂಡ ಶ್ರೇಣಿಯವರ ಜೊತೆಯಲ್ಲಿ ಇವರು ಅರ್ಥ ಹೇಳಿ ಹೆಗ್ಗಳಿಕೆಯನ್ನು ಪಡೆದ ದಿವಸಗಳಿದ್ದ ಹಾಗೆ ಆ ದಿನಗಳಲ್ಲೂ ಅವರ ಮನಸ್ಸಿನಲ್ಲಿ ಇದು ಅಧ್ಯಯನ ಮಾಡಿದ್ದಾರೆ ಅಂತ ಗೊತ್ತಾದ ಸಂತೋಷವಾಯಿತು. ಇತ್ತೀಚೆಗೆ ಸಂಪರ್ಕದಲ್ಲಿ ಮೇಳದಲ್ಲಿ ಜೊತೆ ಇರುವವರು ಅವರಿಗೆ ಮೇಕಪ್ ಮಾಡಿಕೊಂಡು ಕೂಡ ಅವರಿಗೆ ಅಷ್ಟಮಠದಲ್ಲಿ ಒಂದು ಸ್ವಾಮೀಜಿಯ ಪಾತ್ರ ಇವರಿಗೆ ಮಾಡಲಿಕ್ಕಿತ್ತು ಉಡುಪಿಯಲ್ಲಿ. ಆವಾಗ ಸ್ವಾಮೀಜಿಯ ಪಾತ್ರವನ್ನು ಇವರ ಮುಖಕ್ಕೆ ಆ ಚಿಗುರು ಗಡ್ಡದ್ದೆಲ್ಲ ಬಿಡಿಸಬೇಕು ಮುಖದಲ್ಲಿ. ಆ ದಿನಗಳು ಬಂದು ಕೆಲವು ತಾಳಮದ್ದಲೆ. ಇದಕ್ಕಿಂತಲೂ ಮೊದಲು ದೊಡ್ಡ ಪುಣ್ಯ ಅಂತ ಹೇಳಿದರೆ ಶ್ರೇಣಿ ಸಾಮಗರ ಹತ್ತಿರದಲ್ಲಿ ಕೂಡ ಪೂರ್ಣಪ್ರಜ್ಞ ಕಾಲೇಜು ಉಡುಪಿಯಲ್ಲಿ ಕೂಡ ಅವರು ಒಂದು ಕಡೆಯಿಂದ ಜಾಂಬವಂತ ಮತ್ತು ಹನುಮಂತರ ಜಾಂಬವ ದೇವ ಕೇಳಯ್ಯ ಅಂತ ಹೇಳುವಾಗ ಆ ಪ್ರಸಂಗದಲ್ಲಿ ಒಂದು ಮಂಗನ ಪಾತ್ರ ಕೂಡ ಮಾಡುವ ಅವಕಾಶ ಸಿಕ್ಕಿತ್ತು, ಸಣ್ಣ ಸಣ್ಣ ಪಾತ್ರಗಳು ಮಾಡುವ ಅವಕಾಶ ಸಿಕ್ಕಿತ್ತು. ಇದೆಲ್ಲವನ್ನು ಗಮನಿಸಿ ಎಲ್ಲಿ ಅಲ್ಲಿದ್ದ ಬತ್ತಿಯಲ್ಲಿದ್ದಂತೆ ಎಣ್ಣೆ ಆರಿ ಹೋಗುತ್ತದಂತೆ ಎಲ್ಲಿಂದಾದರೂ ಒಂದು ಹಾಕುವಂಥ ಬುದ್ಧಿ ಇದ್ದ ನನಗೆ. ಗಮನಿಸ್ತಾ ಇದ್ರು ಜಬ್ಬಾರ್.
ಗಮನಿಸಿ ಅವರೇ ಬಾಯಿಯಲ್ಲಿ ಹೇಳಿಕೊಟ್ಟು ಈ ರೀತಿಯ ಒಂದು ಸಾಕಾರ ದೃಷ್ಟಿಯ ಸನ್ಮಾನವನ್ನು ಮಾಡಿದ್ರು. ಯಾರಿಗೆ ಯಾವುದು ಅಗತ್ಯ ಉಂಟು ಅದನ್ನು ಕೊಟ್ಟಾಗ ಮಾತ್ರ ಅವನ ಮನಸ್ಸು ಅವನ ಹೊಟ್ಟೆಯೂ ತುಂಬುತ್ತದೆ, ಅವನ ಜೀವನವು ಪೂರ್ಣ ಆಗ್ತದೆ ಅಂತ ಹೇಳುವ ಆ ರೀತಿಯಲ್ಲಿ ಈ ಮುಂದೆ ಹೋಗುವುದು ಹೇಗೆ ಅಂತ ಗ್ರಹಿಸುವಾಗ ತಲೆಗೆ ಹತ್ತಿದಂತೆ ಬಡತನದ ಪಿತ್ತವನ್ನು ಇಳಿಸುವುದಕ್ಕಾಗಿ ವಿತ್ತವನ್ನು ಇಟ್ಟರು ನನಗೆ ಜಬ್ಬರರು. ಹಾಗಿದ್ದರೆ ಈ ರೀತಿಯಲ್ಲಿ ಇನ್ನು ಮುಂದೆ ಕೂಡ ಯಕ್ಷಗಾನ ಒಳ್ಳೆಯದಾಗಿ ನಡಿಬೇಕೆಂಬ ಆಸೆ ನನಗಿದ್ದರೂ ಕೂಡ ಹತ್ತಿರದಲ್ಲಿ ರಾಮಯ್ಯ ಪಾಲಲ್ಲಿ ಇರುವಂಥ ಅಳಿಯಂದರು ಎಲ್ಲರೂ ಕೂಡ ಆ ಮನೆಯವರು ನಮ್ಮ ಮನೆಯವರಾಗಿದ್ದಾರೆ. ಅವರು ಕೂಡ ನನ್ನನ್ನು ಅಷ್ಟು ಚಂದದಲ್ಲಿ ನೋಡ್ತಾ ಇದ್ದಾರೆ, ಅಷ್ಟು ಚಂದದಲ್ಲಿ ಜೊತೆಯಲ್ಲಿ ಬೆರೆಸ್ತಾ ಇದ್ದಾರೆ. ಹಾಗಾದ ಕಾರಣ ಯಾವುದು ನೋವನ್ನು ತಿಂದರೂ ಕೂಡ ಸಾಕಾರ ಕಡೆಗೆ ಬಂತು. 5 ವರ್ಷ ಫಲವನ್ನು ಬುಡಕ್ಕೆ ನೀರು ಹಾಕಿದಾಗ ಮೇಲೆ ಕಾಯಿ ಬಂತು ಅಂತ ಹೇಳುವ ದೃಷ್ಟಿಯಲ್ಲಿ ನನ್ನ ಜೀವನಕ್ಕೊಂದು ಫಲಪೂರ್ತಿ ಆಯಿತು ಅಂತ ಗ್ರಹಿಸಿದ್ದೇನೆ. ಇದಕ್ಕೆ ಎಲ್ಲವನ್ನೂ ಗ್ರಹಿಸಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಯಕ್ಷಗಾನ ರಂಗದೊಳಗೆ, ಭಜನಾ ರಂಗದೊಳಗೆ ಪಾಂಡುರಂಗನನ್ನು ಕಾಣುವ ನಿರತ ಸುಖವಯ್ಯ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ವಂದನೆಗಳು ಹರಿಯಣ್ಣ ನಿಮ್ಮ ಭಾವುಕ ಮಾತುಗಳಿಗೆ. ಇನ್ನು ಮುಂದಕ್ಕೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಶ್ರೀಯುತ ಸದಾಶಿವ ಭಟ್ ಇವರು 2 ಮಾತುಗಳನ್ನು ಮಾತಾಡಬೇಕು ಅಂತ ವಿನಂತಿಸಿಕೊಳ್ತಿದ್ದೇನೆ. ಆದರೆ ನಾನೊಂದು ಸಣ್ಣದಲ್ಲೇ ಯಕ್ಷಗಾನದೊಂದು ಅಭಿಮಾನಿಯಾಗಿದ್ದುಕೊಂಡು ನನ್ನ ಬೇಕರಿ, ಹೋಳಿಗೆ, ಲಾಡು ಹೀಗಿರುವಂಥ ವಿಭವಗಳನ್ನು ಮಾಡಿ ನಾನು ಅದು 20 ವರ್ಷಗಳಿಂದ ಸಪ್ಲೈ ಮಾಡ್ತಾ ಇದ್ದೇನೆ. ಹಾಗಿರುವಾಗ ಸಣ್ಣ ಮಟ್ಟಿಗೆ ಒಂದು ಯಕ್ಷಗಾನದ ಒಂದು ಸೇವೆಯನ್ನು ಮಾಡ್ತೇನೆ. ಅದರ ಬಂದಂಥ ಆದಾಯದಲ್ಲಿ ಅತಿ ಸಣ್ಣವಾದ ಒಂದು ಮೊತ್ತವನ್ನು ಯಕ್ಷಗಾನ ಸಂಘಗಳಿಗೆ ನಾನು ದಾನ ಮಾಡುವಂಥ ಒಂದು ಹವ್ಯಾಸವನ್ನು ಇಟ್ಟುಕೊಂಡಿದ್ದೇನೆ. ಹಾಗಾಗಿ ಸಾಧಾರಣ ನನ್ನ ಕೆಲಸ ಇಲ್ಲದಿದ್ದಂಥ ದಿನ ನೋಡಿ ನಾನು ಯಕ್ಷಗಾನ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಲಿಕ್ಕಾಗಿ ಹೋಗ್ತೇನೆ. ನನ್ನ ಕೆಲಸ ಅತಿಯಾಗಿ ಇದ್ದಾಗ ನಾನು ಕೆಲಸಕ್ಕೆ ಯಕ್ಷಗಾನ ಕಾರ್ಯಕ್ರಮ ನೋಡಲಿಕ್ಕೆ ಹೋಗೋದಿಲ್ಲ. ನನ್ನ ಮನೆಯಲ್ಲೇ ಕೂತು ಕೆಲಸವನ್ನು ಮಾಡ್ತಾ ಇದ್ದೇನೆ. ಅತ್ಯಂತ ಪ್ರೀತಿಯಿಂದ ಯಾರಾದರೂ ಕರೆದರೆ ಆ ದಿವಸ ಮಧ್ಯಾಹ್ನದೊಳಗೆ ಕೆಲಸ ಮಾಡಿ ಮಧ್ಯಾಹ್ನದ ನಂತರ ಆದರೂ ನಾನು ಹೋಗಿ ಅದೆಷ್ಟು ಖರ್ಚಾದರೂ ತೊಂದರೆ ಇಲ್ಲ, ಹೋಗಿ ನಾನು ಅಭಿಮಾನದಿಂದ ಹೋಗಿ ಅದರ ಕಲೆಯನ್ನು ಆಸ್ವಾದಿಸಿ ಬರ್ತೇನೆ. ಆದರೆ ನನ್ನ ಜೀವಮಾನದಲ್ಲಿ ಮಾತಾಡಿದ್ದಂದರೆ ಸದಾಶಿವರ ಆಳ್ವರು ಕರೆದಂಥ ಈ ವೇದಿಕೆಯಲ್ಲಿ ನಾನು ಮಾತಾಡಿದ್ದು ಬಹಳ ಸಂತೋಷವಾಯಿತು. ನಮಸ್ಕಾರ. ಇನ್ನು ಮುಂದಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಧಾರ್ಮಿಕ ನೇತರರಾಗಿರುವಂತಹ ಶ್ರೀಯುತ ವಿನಯ್ ನಾಯಕ ತಲಪಾಡಿ ಇವರು ತಮ್ಮ ಮಾತುಗಳನ್ನು ಹಂಚಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಿದ್ದೇನೆ. ಕಳೆದ 2 ತಿಂಗಳ ಮೊದಲು ಕೂಡ ಸದಾಶಿವರವರು ತುಳು ಅಕಾಡೆಮಿಯಲ್ಲಿ ತಾಳಮದ್ದಲೆ ಸಪ್ತಾಹ ಮಾಡಿದರು. ಅವರಿಗೆ ಅಲ್ಲಿ ಒಳ್ಳೆಯ ಪ್ರೋತ್ಸಾಹ ಸಿಕ್ಕಿದ್ದು. ಆ ಹೊತ್ತಿನಲ್ಲಿ ಜನ ಹೆಚ್ಚು ಸೇರಬಾರ್ದಿತ್ತು. ಆದರೂ ಯಕ್ಷಗಾನದ ತಾಳಮದ್ದಲೆಯ ಯಾರ ಅಭಿರುಚಿ ಇದ್ದಾರೆ ಅವರು ಬಂದು ಅಲ್ಲಿ ಭಾಗವಹಿಸಿದರು. ಅದೇ ರೀತಿ ಇವತ್ತು ಕೂಡ ಇಲ್ಲಿ ಯಕ್ಷ ಸಂಭ್ರಮ ಅಂತ ತಾಳಮದ್ದಲೆ ಮತ್ತು ಯಕ್ಷಗಾನ 2 ದ್ವಂದ್ವ ಇದನ್ನು ಮಾಡಿದ್ದಾರೆ. ಇದು ಯಾರು ಯಕ್ಷಗಾನದ ಅಭಿರುಚಿ ಉಂಟು ಅವರು ಆಸ್ವಾದಿಸ್ತಾರೆ, ಅವರು ಪ್ರೋತ್ಸಾಹಿಸ್ತಾರೆ. ಇದು ಬೇಕಾದದ್ದು. ಇವತ್ತು ಹರಿಶ್ಚಂದ್ರ ನಾಯ್ಕರಂಥವರನ್ನು ಜಬ್ಬಾರ್ ಕುಮಾರ್ ಅವರು ಸನ್ಮಾನಿಸಿದ್ದಾರೆ. ಇದು ಸನ್ಮಾನ ಅಂದರೆ ಇವತ್ತೊಂದು ಮಾಡಿದರೆ ಸನ್ಮಾನ ಅವರಿಗೆ ಜೀವಮಾನ ಆಗ್ತದೆ ಅಂತಲ್ಲ, ಅವರ ಈ ಒಂದು ಕಾರ್ಯಕ್ಕೆ ಪ್ರೋತ್ಸಾಹ ಅವರದ್ದು. ಇಂಥ ಪ್ರೋತ್ಸಾಹ ಬೇಕು. ನಾವೆಲ್ಲ ಯಕ್ಷಗಾನ ಈಗ ನೋಡೋದಿಲ್ಲ. ನಾನು ಮೊನ್ನೆ ಕೂಡ ಹೇಳಿದ್ದೇನೆ, ಶ್ರೇಣಿಯವರು ಯಕ್ಷಗಾನ ಕೈದು ಮಾಡಿದ ಮೇಲೆ ನಾನು ಹೋಗಲಿಲ್ಲ ಅಂದರೆ ಅದಕ್ಕೆ ಏನು ನಾವು ಪ್ರೋತ್ಸಾಹ ಮಾಡಬೇಕಾದ್ರೆ ಮಾಡಲೇಬೇಕು. ಇವತ್ತು ಕಾಲ ಹಾಗೆ ಆಗಿದೆ. ಸ್ವಲ್ಪ ಬೇಗ ಆದರೆ ಇದು ಕರೆಕ್ಟ್ ಟೈಮು. ಬೇಗ ಯಕ್ಷಗಾನ ಆದರೆ ಬಂದು ಸ್ವಲ್ಪ ಜನ ಆದರೂ ನೋಡ್ತಾರೆ. ರಾತ್ರಿ ಈಗ ಯಕ್ಷಗಾನ ಕೂಡ ಕೈದಾಗಿದೆ. ಇವತ್ತು ಇಲ್ಲಿ ನಮ್ಮ ಊರಿನಲ್ಲಿ ಸದಾಶಿವಳು ಅಥವಾ ದೇವಿ ಪ್ರಸಾದವಳು ಅವರ ಫ್ಯಾಮಿಲಿಯವರೇ ಯಕ್ಷಗಾನಕ್ಕೆ ಪ್ರೋತ್ಸಾಹ ಕೊಡುವವರು. ಅಂದರೆ ಎಲ್ಲ ರೀತಿಯಲ್ಲಿ ದೇವಿ ಪ್ರಸಾದಳು ಕಟೀಲ್ ಮೇಳದಲ್ಲಿ ಪ್ರಧಾನ ಭಾಗವತರಾಗಿದ್ದಾರೆ. ಒಂದು ಮೇಳದಲ್ಲಿ ಸದಾಶಿವಳವರು ಅರ್ಥಧಾರಿಯಾಗಿದ್ದಾರೆ ತಾಳಮದ್ದಲೆಯಲ್ಲಿ. ಇದು ಬೇಕಾದದ್ದೇ. ನಮಗೆ ಯಕ್ಷಗಾನ ಇವತ್ತು
ನಾವು ಎಣಿಸಿದ್ದೇವೆ ನಶಿಸಿ ಹೋಗ್ತಾ ಅಂತ. ಇಲ್ಲ, ಖಂಡಿತ ಇಲ್ಲ. ಈಗ ನಾನು ನೋಡುವಾಗ ಒಮ್ಮೆ ಕಪ್ಪು ಅಂಗಿ ಇದ್ದ ಚಂಡೆ ಬಾರಿಸಿಕೊಂಡು ಮತ್ತೊಬ್ಬ ಕೆಂಪು ಅಂಗಿ ಇದ್ದ ನೋಡುವಾಗ ಇವರ ಮಕ್ಕಳು ಇಬ್ಬರು ಇದು ಉಂಟಲ್ಲ ಯಕ್ಷಗಾನ ಕಲಿಯುವ ಒಂದು ಚಲ, ಇದು ಎಲ್ರಿಗೂ ಇರುವುದಿಲ್ಲ. ನಾವೆಲ್ಲ ಬಿಟ್ಟಿದ್ದೇವೆ ಅಲ್ಲ, ನಮಗೆ ಪ್ರಾಯ ಕೂಡ ಆಯಿತು. ಜಬ್ಬಾರ್ ಸುಮಾರು ಅವರೇ ಇವತ್ತು ಜಬ್ಬಾರ್ ಸುಮಾರು ಅವರೊಂದು ಮುಂಚೆ ಒಬ್ಬರು ಕ್ರಿಶ್ಚಿಯನ್ ಬಾಬು ಅಂತ ಇದ್ದರು, ಅವರನ್ನು ನೆನಪಿಸ್ಬೇಕಂದ್ರೆ ಏನು ಈ ಯಕ್ಷಗಾನ ಕಲೆಗೆ ಕಲಿಬಾರ್ದು ಅಂತಲ್ಲ, ಆದರೆ ಅಷ್ಟು ಟಚ್ ಇಲ್ಲದವರು ಅವರು ಬಂದು ಇಷ್ಟು ಒಳ್ಳೆಯ ರೀತಿಯಲ್ಲಿ ನಿರರ್ಗಳವಾಗಿ ಜಬ್ಬಾರ್ ಸುಮಾರು ಅವರು ಮಾತಾಡ್ತಾರೆ. ಆದ್ದರಿಂದ ನಮಗೆ ಕೇಳುವಂತ ಆಗ್ತದೆ. ಕೆಲವು ಅರ್ಥ ಅಂದರೆ ಯಾರಿಗೂ ತಿಳಿಯದ ಅರ್ಥ ಸಂಸ್ಕೃತನ ಹೇಳಿ ಹೋದರೆ ಅರ್ಥ ಆಗೋದಿಲ್ಲ. ನೀವು ಹೇಳೋದು ನಮಗೂ ಕೂಡ ಒಂದು ಸ್ವಲ್ಪ ರುಚಿಸ್ತದೆ. ಆದ್ದರಿಂದ ಜಬ್ಬಾರ್ ಸುಮೋಲ್ಲೆರತ್ತವರ ಪೋಯಿ ಅಂತ ಆಗ್ತದೆ. ಇವತ್ತು ಇನ್ನೂ ನೀವು ಹೆಚ್ಚಿನ ಕಾಲ ಈ ಯಕ್ಷಗಾನ ತಾಳಮದ್ದಲೆಯಲ್ಲಿ ಭಾಗವಹಿಸಬೇಕು. ತಾವೆಲ್ಲರೂ ಇಲ್ಲಿ ಸಣ್ಣ ಸಂಖ್ಯೆಯಲ್ಲಿ ಆದರೂ ಬಂದು ಸೇರಿದ್ದೀರಾ. ಯಕ್ಷಗಾನದ ಅಭಿರುಚಿ ಇರುವವರು ಇನ್ನೂ ಹೆಚ್ಚಿನ ಯಕ್ಷಗಾನಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡುವ ಸದಾಶಿವ ಮತ್ತವರ ಕುಟುಂಬದವರೇನಿದ್ದಾರೆ ಈ ಯಕ್ಷಗಾನವನ್ನು ಪ್ರೋತ್ಸಾಹಿಸಬೇಕಾಗಿಯೇ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದಕ್ಕೆ ನಮ್ಮದು ಬೆಂಬಲ ಯಾವಾಗಲೂ ಕೊಡು ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ನಿಲ್ಲಿಸ್ತೇನೆ. ಮುಂದಕ್ಕೆ ಖ್ಯಾತ ಯಕ್ಷಗಾನ ಅರ್ಥಧಾರಿಗಳು ಮತ್ತು ಮಾಜಿ ಕೃಷಿ ಅಧಿಕಾರಿಗಳು ಮತ್ತು ಇವತ್ತು ಹರಿಶ್ಚಂದ್ರ ನಾಯ್ಗರಿಗೆ ಗೌರವವನ್ನು ಅರ್ಪಿಸಿದ ಜಬ್ಬಾರ್ ಸಂಪಾಜೆ ಇವರು ತಮ್ಮ ಮಾತುಗಳನ್ನು ಹಂಚಿಕೊಳ್ಬೇಕು ಅಂತ ವಿನಂತಿಸ್ತೇನೆ. ಈ ದಿವಸದ ಈ ಕಾರ್ಯಕ್ರಮದಲ್ಲಿ ತಾಳಮದ್ದಲೆ ನಡೆದ ಮೇಲೆ ನನ್ನ ಪ್ರೀತಿಯ ಹರಿಶ್ಚಂದ್ರ ನಾಯಕರನ್ನು ನೀವೆಲ್ಲ ಸೇರಿ ಸನ್ಮಾನಿಸಿದ್ದೀರಿ. ನಾನೊಂದು ನಿಮಿತ್ತ ಮಾತ್ರ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು ಅಂತ ಜ್ಞಾನಿಗಳು ಹಿರಿಯರು ಹೇಳಿಕೊಟ್ಟದ್ದು. ಹಾಗಾಗಿ ನಾವು ಒಂದಷ್ಟನ್ನು ಈ ಕಲಾಕ್ಷೇತ್ರದಿಂದ ನಾನು ಪಡೆದಿದ್ದೇನೆ. ಕಳೆದ 30 ವರ್ಷಗಳಲ್ಲಿ ಈ ಕ್ಷೇತ್ರಗಳಲ್ಲಿ ವ್ಯವಹಾರದ ಮುಖವನ್ನು ಇಟ್ಟುಕೊಂಡು, ಹಣಕಾಸಿನ ಮುಖವನ್ನು ಇಟ್ಟುಕೊಂಡು ನಾನು ಕೆಲಸ ಮಾಡಿದ್ದೇನೆ. ಸಾಧಾರಣವಾಗಿ ಯಕ್ಷಗಾನ ಸೇವೆ, ಈಗ ಜಬ್ಬಾರ್ ಸಮಾನದ್ದು ಸೇವೆ ಅಂತ ನೀವು ಉದಾರ ಮನಸ್ಸಿನಿಂದ ಹೇಳ್ಬೋದು, ನಾನು ಅದನ್ನು ಒಪ್ಪುವುದಿಲ್ಲ. ಸೇವೆ ಹೌದಾದರೆ ನಾನು 30 ವರ್ಷ ಉಚಿತವಾಗಿ ಅರ್ಥ ಹೇಳಬೇಡ. ನಾನು ಕಾರ್ಯಕ್ರಮಗಳಲ್ಲಿ ಏನು ಶುಲ್ಕವನ್ನು ಏನು ಪ್ರಾಯೋಜಕತ್ವವನ್ನು ತಗೊಳ್ಳೋದು ಅರ್ಥ ಹೇಳಬೇಡ. ಅದನ್ನು ಮಾಡಲಿಲ್ಲ ನಾನು. ಮತ್ತು ಸೇವೆ ಆಗುವುದು ಹೇಗೆ? ಯಕ್ಷಗಾನದಿಂದ ಏನನ್ನು ಪಡೆಯದೆ, ಯಕ್ಷಗಾನವನ್ನು ಸಂಘಟಿಸುವವರಿಂದ ಏನನ್ನೂ ತಕ್ಕೊಳ್ಳದೆ ಹಾಗೇ 30 ವರ್ಷ ಮಾಡಿದರೆ ಜಬ್ಬಾರ್ ಸಮಾನದ್ದು ಸೇವೆ ಅಂತ ನೀವು ಹೇಳ್ಬೋದು. ಆದರೆ ಯಕ್ಷಗಾನ ಕ್ಷೇತ್ರದಲ್ಲಿ ನನ್ನ ದುಡಿಮೆ ಇದೆ. ಜಬ್ಬಾರ್ ಸಮಾನ ದುಡಿಮೆಯ ಕ್ರಮ ಹೀಗೆ ಅಂತ ನಾನು ತೋರಿಸಿದ್ದೇನೆ. ನನ್ನ ಈ ವರ್ಷದ ಪ್ರಥಮ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವಂಥ ಪ್ರಕ್ರಿಯೆಯ ಪ್ರಥಮ ಕಾರ್ಯಕ್ರಮ, ಅದರ ಶೀರ್ಷಿಕೆಯ ಆ ಆಶಯದ ಕೆಳಗಿನ ಮೊದಲ ಕಾರ್ಯಕ್ರಮ ನನ್ನ ಪ್ರೀತಿಯ ನಿಕಟವರ್ತಿ ಸ್ನೇಹಿತ, ಹಾಸ್ಯರಸ ಚಿಮ್ಮಿಸುವುದರಲ್ಲಿ ಪ್ರವೀಣ, ಸಮಯೋಚಿತವಾಗಿ ಮಾತಾಡುವುದರಲ್ಲಿ ನಿಸ್ಸೀಮ, ಪ್ರತ್ಯುತ್ಪನ್ನ ಮತಿತ್ವ ಅಂತ ಒಂದುಂಟು. ಅಂದರೆ ಅಲ್ಲಿ ಮಾತಾಡಿದ್ದಕ್ಕೆ ಆಗಲೇ ಸಿದ್ಧಪಡಿಸಿ ಹೇಳುವುದು, ಅಂದರೆ ಹೊರಗಡೆ ಅಲ್ಲ. ಮಾತಾಡುವುದರಲ್ಲಿ ಬಹಳ ದೊಡ್ಡ ಪಂಡಿತ ಎನ್ನುವ ಹಾಗೆ ನಮ್ಮ ಜೊತೆಗಿದ್ದಂಥ ಮಿತ್ರ ಹರಿಶ್ಚಂದ್ರ ನಾಯಕರು. ಅವರಿಗೆ ನನ್ನ ಸಂಪಾದನೆ ನನಗೆ ನೀವು ಕೊಟ್ಟದ್ದು, ಅಂದರೆ ನೀವು ಕೊಟ್ಟದಂದರೆ ಇಲ್ಲಿರುವ ನೀವು ಅಂತಲ್ಲ, ಸಾಂಕೇತಿಕವಾಗಿ ಕಾರ್ಯಕ್ರಮದ ಪ್ರಾಯೋಜನೆ ಅಂತ ಹೇಳಿದರೆ 10 ಮಂದಿಯಿಂದ ಸಂಗ್ರಹ ಮಾಡಿ ಕಾರ್ಯಕ್ರಮ ಮಾಡುವುದು. ಆ ಕೊಟ್ಟದ್ದನ್ನು ಒಂದು ಅಂಶವನ್ನು ಅವರಿಗೆ ಕೊಟ್ಟಿದ್ದೇನೆ. ಇನ್ನು ಮುಂದೆ ನನ್ನಿಂದ ಸಾಧ್ಯ ಆದರೆ ಆಗಬೇಕು. ದೇವರು ನನಗೆ ಆರೋಗ್ಯ ಭಾಗ್ಯ ಕೊಟ್ಟರೆ 1 ವರ್ಷಕ್ಕೆ 10 ಮಂದಿಗೆ ನಾನು ಈ ರೀತಿ ನನಗೆ ಕೊಟ್ಟಂಥ ಸವಲತ್ತುಗಳನ್ನು ಮರಳಿಸಿ ಕೊಡುತ್ತಾ ಋಣಮುಕ್ತಿ ಅಂತ ಹೇಳೋ ದೊಡ್ಡ ಶಬ್ದ ನಾನು ಹೇಳಬಾರ್ದು. ಕಲೆಯ ಜೊತೆಗಿನ ಸಂಬಂಧವನ್ನು ಕಡ್ಕೊಳ್ಳಿಕ್ಕಿಲ್ಲ. ಆ ಕೆಲಸವನ್ನು ನಾನು ಮಾಡುವ ಭರವಸೆಯನ್ನು ಹೊಂದಿದ್ದೇನೆ. ಈಗ ಮೊದಲನೆಯ ಕಾರ್ಯಕ್ರಮವನ್ನು ಹರಿಶ್ಚಂದ್ರ ನಾಯಕರಿಗೆ ಸನ್ಮಾನ ಮಾಡುವ ಮೂಲಕ ಮಾಡುವಾಗ ಅದನ್ನು ಹರಿಶ್ಚಂದ್ರ ನಾಯಕರು ಬಹಳ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಹಾಗಾಗಿ ಹರಿಶ್ಚಂದ್ರ ನಾಯಕರ ಪ್ರೀತಿಗೆ, ಅವರ ಪತ್ನಿಯವರ ಪ್ರೀತಿಗೆ, ಅವರ ಮಕ್ಕಳ ಪ್ರೀತಿಗೆ, ಅಂದರೆ ಜಬ್ಬಾರ್ ಸನ್ಮಾನ ಕೊಡೋಗೆ ನನಗೆ ಅದೆಲ್ಲ ಅಗತ್ಯ ಇಲ್ಲ ಅಂತ ಅವರಿಗೆ ಬಿಟ್ಟುಬಿಡ್ಬೋದಿತ್ತು. ಅವರು ನನ್ನನ್ನು ದೊಡ್ಡ ಜನ ಮಾಡಿದ್ದಾರೆ. ಜಬ್ಬಾರ್ ಕೊಟ್ಟದ್ದನ್ನು ಅಂದರೆ ಉದಾರ ಆಗಿ ಅಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವುದು ತಗೊಳ್ಳುವ
ಭಾಳ ಗೌರವದಿಂದ ಅಂತ ತಗೊಂಡಿದ್ದೀರಲ್ಲ, ಹಾಗಾಗಿ ನಾನು ಮಾಡಿದ್ದಕ್ಕೆ ಅಥವಾ ನನ್ನ ಕರ್ತೃತ್ವಕ್ಕೆ ದೊಡ್ಡ ಗೌರವ ಕೊಟ್ಟ ನಿಮ್ಮ ಸಜ್ಜನಿಕೆಗೆ ನಾನು ತಲೆಬಾಗುತ್ತೇನೆ. ಇನ್ನು ಮುಂದಿನ ಹಂತಗಳಲ್ಲಿ ನನ್ನಿಂದ ಹೀಗೆ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗಲಿ ಅಂತ ಹೇಳುವ ಒಂದು ಆಶೀರ್ವಾದ ನಿಮ್ಮ ಕಡೆಯಿಂದ ಇರಲಿ. ಯಕ್ಷಗಾನ ಎನ್ನುವುದು ಬಹುಕಾಲ ಉಳಿಯಲಿ, ಯಕ್ಷಗಾನ ಕಲಾವಿದರು ಕೂಡ ಸ್ವಸ್ಥರಾಗಿ ಬದುಕಲಿ, ಯಕ್ಷಗಾನವನ್ನು ವೀಕ್ಷಿಸುವಂಥ ನಿಮ್ಮಂಥ ಪ್ರೇಕ್ಷಕರು ಕೂಡ ಬಹಳ ಸುಖದಿಂದ ನೆಮ್ಮದಿಯಿಂದ ಬದುಕುವ ಒಂದು ಕಾಲಮಾನ ನಿರ್ಮಾಣ ಆಗಲಿ. ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳನ್ನು ಹಾರ್ದಿಕವಾಗಿ ಹೇಳುತ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಯಕ್ಷಗಾನದಲ್ಲಿ ನಾಡು ಕಂಡ ಮೇರು ವ್ಯಕ್ತಿತ್ವಗಳ ಸಾಲಿಗೆ ಸೇರ್ತಾ ಇರುವವರು ಶ್ರೀಯುತ ಜಬ್ಬಾರ್ ಸಮೋಯ್ ಇವರು. ರಾಮದಾಸ ಸಾಮಗರ್ ಇರಬಹುದು, ML ಸಾಮಗರ್ ಇರಬಹುದು, ಅಥವಾ ದೇರಾಜೆ ಸೀತಾರಾಮಯ್ಯನವರು ಇರಬಹುದು. ಯಕ್ಷಗಾನದಿಂದ ಸಂಪಾದಿಸಿದ್ದನ್ನ ಪುನರಪಿ ಮತ್ತೆ ಸಮಾಜಕ್ಕೆ ಅರ್ಪಿಸಿದಂತಹ ಧೀಮಂತ ವ್ಯಕ್ತಿತ್ವಗಳ ಸಾಲಿನಲ್ಲಿ ಇವತ್ತು ಜಬ್ಬಾರ್ ಸಮೋಯ್ ಇವರು ಕೂಡ ನಮ್ಮ ಮುಂದೆ ಕಾಣಿಸ್ತಾ ಇದ್ದಾರೆ. ಇವರಿಗೆ ಮತ್ತೊಮ್ಮೆ ಭಗವಂತನ ಅನುಗ್ರಹ ಬದುಕಿನ ಕೊನೆಯ ಉಸಿರಿನವರೆಗೂ ಲಭ್ಯವಾಗಲಿ ಅಂತ ನಾವು ಆಶಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಹಿರಿಯ ಸದಸ್ಯರು, ಮಲರಾಯ ಧೂಮಾವತಿ ದೈವಸ್ಥಾನದ ಮಾಜಿ ಆಡಳಿತ ಮುಖ್ಯಸ್ಥರು ಮತ್ತು ತಲಪಾಡಿ ಗ್ರಾಮ ಪಂಚಾಯತ್ನ ಮಾಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಮೇಗಿನ ಪಂಜಾಳಗುತ್ತು ಶ್ರೀಯುತ ಟಿ ರಾಮಯ್ಯ ಕಿಲ್ಲೆ ಇವರು ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ಳುತ್ತಿದ್ದೇನೆ. ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಸುಮುಖ ಮಂಟಪದಲ್ಲಿ ಇಂದು ನಡೆದಿದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಅಂದರೆ ನಮ್ಮವರೇ, ವಿಶೇಷವಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಂತೆ ಹೇಳಬೇಕು, ಅಲ್ಲದೆ ನಮ್ಮವರೇ ಆದಂಥ ಜಬ್ಬಾರ್ ಸಮೋರವರು ನಮ್ಮೊಂದಿಗೆ ಭಾಗವಹಿಸಿ ಈ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದು ನಮಗೆ ಬಹಳ ಖುಷಿ ತಂದಿದೆ. ಕಾರ್ಯಕ್ರಮ ಚೆಂದ ಆಗಿದೆ, ಒಳ್ಳೆಯ ಕಾರ್ಯಕ್ರಮ. ಈ ವೇದಿಕೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಮಂಜುನಾಥ ಭಟ್ರ ನೇತೃತ್ವದಲ್ಲಿ ನಡೆದಿದೆ. ಸಹಸ್ರ ಗಣೇಶ ಯಾಗ ಇರ್ಬೋದು, ಅದೇ ರೀತಿ ಹರಿಕಥಾ ಸಪ್ತಾಹ ಇರ್ಬೋದು, ಯಕ್ಷಗಾನ ಯಾವುದೇ ಕಾರ್ಯಕ್ರಮ ಅವರಿಂದ ತಮ್ಮಿಂದಾದ ಪ್ರೋತ್ಸಾಹವನ್ನು ಕೊಟ್ಟು ಇಲ್ಲಿ ಮಾಡಿದ್ದಾರೆ. ಬಹಳಷ್ಟು ಧನವಂತರಲ್ಲ, ಆದರೂ ದೇವರ ಕೃಪೆಯಿಂದ ಅವರು ನಂಬಿದಂತಹ ರಕ್ತೇಶ್ವರಿ ದೇವಿಯ ಕೃಪೆ, ನಮ್ಮ ದೇವರ ದುರ್ಗಾಪರಮೇಶ್ವರಮ್ಮನ ಕೃಪೆಯಿಂದ ಇದು ನಡೆಯುತ್ತಾ ಇದೆ. ಇಂದಿನ ಕಾರ್ಯಕ್ರಮ ಇಲ್ಲಿ ನೋಡುವಾಗ ಬಹಳ ಸಂತೋಷ ಆಗ್ತಾ ಇದೆ. ಸನ್ಮಾನಿತರಾದಂಥ ಹರಿಶ್ಚಂದ್ರ ನಾಯ್ಗರ ಅವರ ದುಡಿಮೆ, ಪರಿಶ್ರಮ, ಬಹಳ ಕಷ್ಟದಿಂದ ಬಂದವರು ಅಂತ ಹೇಳಿ ವೇದಿಕೆಯಲ್ಲಿ ಹೇಳಿದ್ರು. ನಮಗೆಲ್ಲ ಗೊತ್ತಿದ್ದವರೇ, ನಮ್ಮವರೇ. ತಮ್ಮ ಇಡೀ ಕುಟುಂಬವನ್ನೇ ಯಕ್ಷಗಾನಕ್ಕಾಗಿ ಮುಡಿಪಾಗಿಟ್ಟವರು ಹರಿಶ್ಚಂದ್ರ ನಾಯ್ಕರು. ಅಂಥ ಒಬ್ಬ ಕಲಾಭಿಮಾನಿ, ಸಂಪೂರ್ಣ ಯಕ್ಷಗಾನದ ಹಿಮ್ಮೇಳ ಮುಮ್ಮೇಳ ಬಲ್ಲವ, ಅವರನ್ನು ಗುರುತಿಸಿ ಸನ್ಮಾನ ಮಾಡಿದ್ದು ಇಂದಿನ ವಿಶೇಷ. ಅಂದರೆ ಸನ್ಮಾನ್ಯ ಜಬ್ಬಾರ್ ಸಮೂರವರ ವಿಶಾಲ ಹೃದಯ ವೈಶಾಲ್ಯವನ್ನು ನಾವು ಎಷ್ಟು ಕೊಂಡಾಡಿದರೂ ಕಡಿಮೆ. ಅವರು ಹೇಳಿದರು, ನಾನು ಮಾಡಿದ್ದು ಕೊಟ್ಟದ್ದು ಅಂದರೆ ನಿಮ್ಮದನ್ನೇ ನಿಮಗೆ ಕೊಟ್ಟದಂತ ಹೇಳಿದರು. ನಾನು ಅದನ್ನು ಒಪ್ಪುವುದಿಲ್ಲ. ಅವರ ಪರಿಶ್ರಮ, ಅವರ ಪ್ರತಿಭೆ, ಅವರ ಪಟ್ಟ, ಅವರ ಒಂದು ಧ್ಯೇಯ ಧೋರಣೆಯಿಂದ ಜನಮಾನಸದಲ್ಲಿ ಅವರು ಹಾಸುಹೊಕ್ಕಾಗಿ ಬೆಳೆದಿದ್ದಾರೆ. ಅಂಥವರು ಅವರಿಗೆ ಸುಮ್ಮನೆ ಯಾರು ಕೊಡಲಿಲ್ಲ. ಅವರ ಪಾಂಡಿತ್ಯ, ಅವರ ಪ್ರತಿಭೆ, ಅವರನ್ನು ಜನರು ಮೆಚ್ಚಿಕೊಂಡಿದ್ದಾರೆ. ಅವರು ದುಡಿದಂಥ ದುಡಿಮೆಯಲ್ಲಿ ಒಂದು ಪಾಲನ್ನು ಅವರು ಅವರ ಧರ್ಮದಲ್ಲಿ ಹೇಳಿದ ಹಾಗೆ, ಅದನ್ನು ಕೆರೆ ನೀರನ್ನು ಚೆರೆಗೆ ಚೆಲ್ಲಿದ ಹಾಗೆ ಹೇಳಿ ಅವರ ಮನಸ್ಸಿಗೆ ತೃಪ್ತಿಯಾದ ಹಾಗೆ ಮತ್ತೊಂದು ಮಾತು ಹೇಳಿದರು. ಇದು ಅವರ ಒಂದು ಪ್ರಥಮ ಕಾಣಿಕೆ ನಾಯಕರಿಗೆ. ಅದೇ ರೀತಿ ವರ್ಷಕ್ಕೆ ಒಂದು 10 ಜನರನ್ನಾದರೂ ಮಾಡುವಂಥ ಶಕ್ತಿಯನ್ನು ದೇವರು ನಮಗೆ ಕೊಡಲಿ ಅಂತ ಹೇಳಿದ್ದಾರೆ. ಮನಸ್ಸು ತುಂಬಿ ಬಂದಿದೆ. ಯಕ್ಷಗಾನ ಕ್ಷೇತ್ರದಲ್ಲಿ ನಾವು ಕೂಡ ಸಣ್ಣದಿರುವಾಗ ಆಸಕ್ತಿ ಜಾಸ್ತಿ ಇತ್ತು. ಆ ಕಾಲದಲ್ಲಿ ನಮಗೆ ಕಲಿಯುವಂಥ ಅವಕಾಶ ಇರಲಿಲ್ಲ. ಆದರೂ ಕೂಡ ನಮ್ಮ ಹಿರಿಯರು, ನಮ್ಮ ತಂದೆಯವರು ಕೂಡ ಯಕ್ಷಗಾನದ ಒಳ್ಳೆ ಅಭಿಮಾನಿ, ಸ್ವಲ್ಪ ಹಿಮ್ಮೇಳದ ಭಾಗವತಿಗೆ ಗೊತ್ತಿತ್ತು ಅವರಿಗೆ. ಅದೇ ರೀತಿ ನಮ್ಮ ಆಳ್ವರ ಅಂದರೆ ನನ್ನ ಅಳಿಯಂದಿರು, ನಮ್ಮ ಭಾವನವರೇ ಯಕ್ಷಗಾನದಲ್ಲಿ ತುಂಬ ಶ್ರಮವಹಿಸಿ ದುಡಿದವರು. ಹಿಮ್ಮೇಳ ಮುಮ್ಮೇಳ ಎಲ್ಲದರಲ್ಲಿ ಕೂಡ ಅವರ ಕುಟುಂಬವೇ ಹಾಗೆ. ಅದನ್ನು ಉಳಿಸಿಕೊಂಡು ಮಕ್ಕಳು ಬರ್ತಿದ್ದಾರೆ. ಭಾಳ ಸಂತೋಷವಾಗ್ತಾ ಇದೆ. ನಮ್ಮನ್ನೆಲ್ಲರನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಿದ್ದಾರೆ. ಮುಂದೆ ಯಕ್ಷಗಾನ ಪ್ರಸಂಗ ಎಲ್ಲ ನಡೆಯಲಿಕ್ಕಿದೆ. ಜಬ್ಬಾರ್ ಸಮೋರವರು ನಮ್ಮೊಂದಿಗೆ ಇದ್ದು ಈ ಕಾರ್ಯಕ್ರಮದಲ್ಲಿ ಚಂದ ಕಾಣಿಸಿಕೊಟ್ಟು ಇದಕ್ಕೊಂದು ವಿಶೇಷ ಬೆಳಕನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ವಿನಯ ನಾಯ್ಕರವರು ಯಾವಾಗಲೂ ನಮ್ಮೊಂದಿಗಿದ್ದವರು.
ರಾಜಕೀಯವಾಗಲಿ ಧಾರ್ಮಿಕವಾಗಲಿ ಎಲ್ಲ ಕ್ಷೇತ್ರ ನಾವು ಕರೆದಾಗ ನಮ್ಮೊಟ್ಟಿಗೆ ಬರುವವರು. ಅವಲ್ಲದೆ ಯಕ್ಷಗಾನದ ಬಗ್ಗೆ ಅವರಿಗೊಂದು ಪರಂಪರೆ ಇದೆ. ಅವರ ಮನೆತನದಲ್ಲಿ ಹಿಂದಿನವರು ಬಹಳಷ್ಟು ಯಕ್ಷಗಾನದಲ್ಲಿ ಶ್ರಮಿಸಿದವರಿದ್ದಾರೆ. ತಲಪಾಡಿ ದೊಡ್ಡ ಮನೆಯವರು ನಾಣ್ಯಪ್ರಯೋಗಗಳು ಅಂತ ಹೇಳಿದರೆ ಭಾರಿ ದೊಡ್ಡ ವಿದ್ವಾಂಸರಂತೆ. ಅವರಿಂದ ಎಷ್ಟೋ ಜನ ಕಲಿತವರಿದ್ದಾರೆ ಅಂತ ನಮ್ಮ ಹಿರಿಯರು ಹೇಳುವುದನ್ನು ಕೇಳಿದ್ದೇನೆ. ಅದೇ ರೀತಿ ಯಕ್ಷಗಾನದ ಬಗ್ಗೆ ಹೇಳಲಿಕ್ಕೆ ತುಂಬ ಉಂಟು. ನಮ್ಮ ಯಕ್ಷಗಾನ ಸಂಘ ಕಿನ್ಯದಲ್ಲಿ 50 ವರ್ಷವನ್ನು ಪೂರೈಸಿ ನಾವು ಮೊನ್ನೆ ನಮಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಮಗೆ ಸಿಕ್ಕಿದ್ದು ಬಹಳ ಸಂತೋಷವಾಗ್ತಾ ಇದೆ. ಅದು ನಮ್ಮ ಸಂಘಕ್ಕೆ ಸಿಕ್ಕಿದಂಥ ಒಂದು ಗೌರವ. ಅದೇ ರೀತಿಯಲ್ಲಿ ನಮ್ಮ ವಿದ್ಯಾಧರ ಶೆಟ್ಟರು ನಮ್ಮ ಸಂಘದ ಸದಸ್ಯರಾಗಿದ್ದುಕೊಂಡು ನಮ್ಮೊಂದಿಗೆ ಇದ್ದವರು, ಅವರನ್ನು ಕೂಡ ನಾವು ನೆನೆಯಬೇಕು. ಯಾಕಂದರೆ ಅವರೊಬ್ಬ ಪತ್ರಕರ್ತನಾಗಿ ಇಂದು ಎಲ್ಲರಿಗೂ ಪರಿಚಿತರಾಗಿ ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ವೈಯಕ್ತಿಕವಾಗಿ ಸಿಕ್ಕಿದೆ. ಅದನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಅವರು ಯಾರಿಗೂ ಕಾಡಿಬೇಡಿ ಪಡೆದದ್ದಲ್ಲ, ಅವರ ಪ್ರತಿಭೆಯನ್ನು ಗುರುತಿಸಿ ಅವರ ಸಾಧನೆಯನ್ನು ಗುರುತಿಸಿ ಸಿಕ್ಕಿದಂಥ ಪ್ರಶಸ್ತಿ ಬಹಳ ಸಂತೋಷವಾಗ್ತಾ ಇದೆ. ಎಲ್ಲರಿಗೂ ಕೂಡ ವಂದಿಸ್ತಾ, ಯಕ್ಷಗಾನವನ್ನು ನಾವು ನಮ್ಮ ಹಿರಿಯರ ಕಾಲದಿಂದಲೂ ನಮ್ಮದು ಮೊದಲು ಒಂದು ಮನೋರಂಜನೆ ಅಂದರೆ ಇದೆ ಯಕ್ಷಗಾನ ಮಾತ್ರ. ಈಗ ಬೇರೆ ಬೇರೆ ಮಾಧ್ಯಮ ಉಂಟು, ನೋಡುವ ಮನೆಯಲ್ಲೇ ಕುಳಿತು ಟಿ ವಿಯಲ್ಲಿ ನೋಡಲಿಕ್ಕೆ ಆಗದೆ ಎಲ್ಲ ಆಗ್ತದೆ. ಆದರೂ ಕೂಡ ಯಕ್ಷಗಾನಕ್ಕೆ ಅಳಿವಿಲ್ಲ, ಸಾವಿಲ್ಲ. ಯಾವ ನಿರಂತರವೂ ಯಕ್ಷಗಾನ ಉಳಿಯಲಿ. ಆ ದೇವರ ದಯದಿಂದ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ, ಇನ್ನು ಮುಂದೆ ಕೂಡ ಬೆಳಕಾಗಲಿ ಅಂತ ಹೇಳಿಕೊಂಡು ನನಗೆ ಕೊಟ್ಟ ಅವಕಾಶಕ್ಕಾಗಿ ವಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇಲ್ಲಿಗೆ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ತಲುಪಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅಧ್ಯಕ್ಷತೆಯನ್ನ ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿದಂತಹ ಶ್ರೀಯುತ ಟಿ ರಾಮಯ್ಯ ಕೆಲ್ಲೆಯವರಿಗೆ, ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀಯುತ ಸದಾಶಿವ ಭಟ್ ಇವರಿಗೆ, ಉಪಸ್ಥಿತರಿದ್ದ ಮಂಜುನಾಥ ಭಟ್ ಮತ್ತು ವೀಣಾ ಭಟ್ ಅವರಿಗೆ, ಶ್ರೀಮತಿ ಪುಷ್ಪಾವತಿ ಶೆಟ್ಟಿ ಪಿಲಿಕೂರು ಇವರಿಗೆ, ವಿನಯ್ ನಾಯಕ್ ತಲಪಾಡಿ ಇವರಿಗೆ, ಜಬ್ಬಾರ್ ಸಮೋ ಸಂಪಾಜೆ ಇವರಿಗೆ, ನವೀನ್ ಆಳ್ವ ದೇವಿನಗರ, ಯಶು ಪಕ್ಕಳ ಕಾರಂತರಪಾಲು, ಶ್ರೀ ಸಂತೋಷ್ ಅಲಂಕಾರ ಗುಡ್ಡೆ ಮತ್ತು ಸನ್ಮಾನವನ್ನ ಸ್ವೀಕರಿಸಿದ ಹರಿಶ್ಚಂದ್ರ ನಾಯ್ಕ ಮಾಡೂರು ಇವರೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಇದರ ಜೊತೆಗೆ ನಮ್ಮೊಂದಿಗಿರುವಂತಹ ಹೊಸಗೂರಲ್ ಟಿವಿ ಚಾನೆಲ್ನ ಪದಾಧಿಕಾರಿಗಳು, ವಿದ್ಯಾಧರ್ ಶೆಟ್ಟಿ ಇವರಿಗೆ ಮತ್ತು ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಒದಗಿಸಿದ ಎಲ್ಲ ಬಂಧುಗಳಿಗೆ ಮತ್ತು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವ ಎಲ್ಲ ಬಂಧುಗಳಿಗೂ ಕೂಡ ಮಗದೊಮ್ಮೆ ಪ್ರೀತಿಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸುತ್ತಾ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.